ಆತ್ಮೀಯ ವೀಕ್ಷಕ ಬಾಂಧವರೇ, ಪೊಸಕರಲ್ಲ ವಿಶೇಷ ಮಾತುಕತೆ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಈ ಕಾರ್ಯಕ್ರಮವನ್ನು ಮಂಗಳೂರಿನ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇವರ ಪ್ರಾಯೋಜಕತ್ವದಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ನಡೆಸಿಕೊಡ್ತಾ ಇದ್ದಾರೆ. ವಾರಕ್ಕೊಂದು ಆರೋಗ್ಯ ಸಂಬಂಧಿತ ವಿಷಯಗಳ ಬಗ್ಗೆ ಅವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈ ವಾರ ಕ್ಯಾನ್ಸರ್ ಮತ್ತು ಇದರ ಬಗ್ಗೆ ಇರುವಂತಹ ಅಪನಂಬಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟ್ರೆ, ವಾರಕ್ಕೊಂದು ಕಾರ್ಯಕ್ರಮ ಈ ಒಂದು ಸುರಕ್ಷಾ ಸಂಜೀವಿನಿಯಲ್ಲಿ ನಾವು ನಡೆಸಿಕೊಡ್ತಾ ಇದ್ದೇವೆ. ಈ ತಿಂಗಳು ವಿಶೇಷವಾಗಿ ನಾವು ಕ್ಯಾನ್ಸರ್ನ ವಿಷಯವನ್ನೇ ಆರಿಸಿಕೊಂಡಿದ್ದೇವೆ. ಯಾಕೆಂತ ಹೇಳಿದರೆ ಕ್ಯಾನ್ಸರ್ನ ಒಂದು ಜಾಗೃತಿ ಕಾರ್ಯಕ್ರಮ ಈ ತಿಂಗಳ ಪೂರ್ತಿ ನಡೀತಾ ಇದೆ. ಫೆಬ್ರವರಿ 4 ತಾರೀಕು ಕ್ಯಾನ್ಸರ್ನ ವಿಶ್ವ ಜಾಗೃತಿ ದಿವಸ ಆದರೆ ಈ ತಿಂಗಳು ಪೂರ್ತಿ ಅದರ ಬಗ್ಗೆ ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು ಅಲ್ಲಲ್ಲಿ ಹಮ್ಮಿಕೊಳ್ಳುವುದನ್ನು ನಾವು ಕಾಣ್ತೇವೆ. ನಮ್ಮ ವೀಕ್ಷಕರಿಗೂ ಅಷ್ಟೇ ಕ್ಯಾನ್ಸರ್ನ ಬಗ್ಗೆ ಸರಿಯಾದ ತಿಳುವಳಿಕೆ ಮಾಹಿತಿಗಳನ್ನು ಕೊಡಬೇಕೆನ್ನುವಂತಹ ಉದ್ದೇಶದಿಂದ ಕ್ಯಾನ್ಸರ್ನ ಸರಣಿ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ಈಗ ಕ್ಯಾನ್ಸರ್ ಅಂದರೆ ಏನು, ಅದು ಯಾಕೆ ಬರ್ತದೆ ಎನ್ನುವುದಂಥದ್ದನ್ನು ಹಿಂದಿನ ಸಂಚಿಕೆಯಲ್ಲಿ ನೋಡಿದೆವು. ಕ್ಯಾನ್ಸರ್ ಮತ್ತು ಅದಕ್ಕೆ ಸಂಬಂಧಿತ ಹಲವು ಪ್ರಶ್ನೆಗಳನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಈಗ ಕ್ಯಾನ್ಸರ್ನ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳು, ಅಪನಂಬಿಕೆಗಳು ಸಾಮಾನ್ಯವಾಗಿ ಇದೆ. ನಾವು ಅದನ್ನು ಸಂಕ್ಷಿಪ್ತವಾಗಿ ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ಪ್ರಶ್ನಿಸಿದ್ದೇವಾದರೂ ಕೂಡ, ಮಾಹಿತಿಯನ್ನು ನೀಡಿದ್ದೇವಾದರೂ ಕೂಡ ಇದರ ಬಗ್ಗೆ ಒಂದು ಸರಿಯಾದಂತಹ ತಪ್ಪು ನಂಬಿಕೆಗಳ ಬಗ್ಗೆ ಮಾಹಿತಿ ಕೊಡುವಂತಹ ಕಾರ್ಯಕ್ರಮವನ್ನು ನಾವೀಗ ಮಾಡ್ತಾ ಇದ್ದೇವೆ. ಯಾಕೆಂದರೆ ಜನರನ್ನು ಎಚ್ಚರಿಸಿದ್ದಷ್ಟು, ಅವರಿಗೆ ಹೇಳಿದಷ್ಟು ಒಮ್ಮೆ ಹೇಳಿದರೆ ಸರಿಯಾಗಿ ತಟ್ಟುವುದಿಲ್ಲಂತೆ. ಪದೇ ಪದೇ ಹೇಳಿದ್ದನ್ನು ಹೇಳಿದರೆ ಹೌದು ಅಂತ ಹೇಳುವಂಥ ಒಂದು ವಾಡಿಕೆ ನಮ್ಮಲ್ಲಿದೆ. ಹಾಗಾಗಿ ಈ ಕ್ಯಾನ್ಸರ್ನ ಬಗ್ಗೆ ತಿಳುವಳಿಕೆ ಕೊಡುವ ಕಾರ್ಯಕ್ರಮ. ಈಗ ಕ್ಯಾನ್ಸರ್ನ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳು ಅಂತ ಹೇಳಿದರೆ, ಕ್ಯಾನ್ಸರ್ ಒಮ್ಮೆ ಆಯಿತು ಅಂತ ಹೇಳಿದರೆ ಮತ್ತೆ ಚಿಕಿತ್ಸೆಗೆ ಸ್ಪಂದಿಸುವುದಿಲ್ಲ ಎನ್ನುವಂತಹ ಒಂದು ನಂಬಿಕೆ ಇದು ಎಷ್ಟು ಸತ್ಯ? ಇದು ನಂಬಿಕೆ ಅಲ್ಲ, ಇದು ಅಪನಂಬಿಕೆ, ತಪ್ಪು ಕಲ್ಪನೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಹಿಂದಿನ ಕಾಲದಲ್ಲಿ ಕ್ಯಾನ್ಸರ್ನ ಬಗ್ಗೆ ಸರಿಯಾದ ಮಾಹಿತಿ ಇರಲಿಲ್ಲ, ಸರಿಯಾದ ಚಿಕಿತ್ಸೆ ಇರಲಿಲ್ಲ, ತಂತ್ರಜ್ಞಾನ ಬೆಳೆದಿರಲಿಲ್ಲ, ಮತ್ತು ವೈದ್ಯರೂ ಇರಲಿಲ್ಲ. ಎಲ್ಲ ಸಾವುಗಳನ್ನು ಕ್ಯಾನ್ಸರ್ನಿಂದ ಸತ್ತಿದ್ರು ಅಂತೇಳಿ ಒಂದು ಜನರು ಚಿಕಿತ್ಸೆಗೆ ಸ್ಪಂದಿಸದೆ ಸತ್ತಿದ್ರೆ ಅವನಿಗೆ ಕ್ಯಾನ್ಸರ್ ಆಗಿದೆ ಅಂತ ಹೇಳುವ ಒಂದು ಸುಲಭವಾಗಿ ಒಂದು ಹಣೆಪಟ್ಟಿ ಕೊಡುವಂಥ ಒಂದು ಕೆಲಸ ಮಾಡೋದು. ಹೌದು, ಹಾಗೆ ನಡೆದ ಕಾರಣ ಕ್ಯಾನ್ಸರ್ ಮಾರಣಾಂತಿಕ ಅಂತ ಹೇಳಿ ಒಂದು ಹಣೆಪಟ್ಟಿಯನ್ನು, ಕ್ಯಾನ್ಸರ್ ಬಂದವರೆಲ್ಲ ಸಾಯ್ತಾರೆ ಅಂತ ಹೇಳುವ ಒಂದು ಹಣೆಪಟ್ಟಿಯನ್ನು ಪಡೆದುಕೊಂಡಿದೆ. ಇದು ಸತ್ಯಕ್ಕೆ ದೂರವಾದಂಥ ಮಾತು. ಕ್ಯಾನ್ಸರ್ ಅನ್ನೋದು ಎಲ್ಲ ರೋಗಗಳಂತೆ ಅದು ಒಂದು ರೀತಿಯ ರೋಗ. ವಿತ್ ಸಿಂಪಲ್ ಸಾಮಾನ್ಯ ಮನುಷ್ಯರ ಭಾಷೆಯಲ್ಲಿ ಹೇಳೋದಿದ್ದರೆ ನಮ್ಮ ದೇಹದಲ್ಲಿ ಗಡ್ಡೆ ಬೆಳೆಯುವಂಥದ್ದು, ಅನಿಯಂತ್ರಿತವಾಗಿ ಜೀವಕೋಶಗಳು ಬೆಳೆದು ಒಂದು ದೇಹದಲ್ಲಿ ಗಡ್ಡೆ ಬೆಳೆಯುವಂಥದ್ದು. ಹಿಂದಿನ ಕಾರ್ಯಕ್ರಮಗಳಲ್ಲಿ ಹೇಳಿದ್ದೇವೆ, ಅದರಲ್ಲಿ 2 ಕ್ಯಾಟಗರಿ ಇದೆ, ಬಿನೈನ್ ಟ್ಯೂಮರ್ ಮತ್ತು ಮ್ಯಾಲಿಗ್ನೆಂಟ್. ಬಿನೈನ್ ಅಂದರೆ ಒಂದೇ ಜಾಗದಲ್ಲಿ ನಿಧಾನವಾಗಿ ಬೆಳೆಯುವಂಥ ಒಂದು ಗಡ್ಡೆ, ಅದರ ಸುತ್ತ ಯಾವುದೇ ಪೊರೆ ಇರುವುದಿಲ್ಲ, ಅದೇ ಜಾಗದಲ್ಲಿರ್ತದೆ, ತುಂಬ ನಿಧಾನವಾಗಿ ಬೆಳೆಯುತ್ತದೆ, ಹತ್ತಿರದ ಜೀವಕೋಶಗಳಿಗೆ, ಹತ್ತಿರದ ಅಂಗಗಳಿಗೆ ಯಾವುದೇ ರೀತಿಯ ತೊಂದರೆ ಮಾಡೋದಿಲ್ಲ ಮತ್ತು ಬೇರೆ ಕಡೆ ಸ್ಪ್ರೆಡ್ ಆಗೋದಿಲ್ಲ. ಇಂತಹ ಟ್ಯೂಮರ್ಗಳು ಭಾಳ ಸುಲಭವಾಗಿ ಚಿಕಿತ್ಸೆಗೆ ಸ್ಪಂದಿಸ್ತದೆ. ಸರ್ಜರಿ ಮಾಡಿ ಆ ಗಡ್ಡೆಗಳನ್ನು ನಾವು ತೆಗೆದು ಖಂಡಿತವಾಗಿ ಬರೀ ಸರ್ಜರಿ ಮಾಡಿ ಅದನ್ನು ಚಿಕಿತ್ಸೆ ಮಾಡಲಿಕ್ಕೆ ಆಗ್ತದೆ. ಬೇರೆ ಯಾವುದೇ ರೀತಿಯ ಚಿಕಿತ್ಸೆ, ವಿಕಿರಣ ಚಿಕಿತ್ಸೆ ಅಥವಾ ಕೀಮೋಥೆರಪಿ ಅಗತ್ಯ ಇರುವುದಿಲ್ಲ. ಇನ್ನು ಮ್ಯಾಲಿಗ್ನೆಂಟ್ ಟ್ಯೂಮರ್ ಏನು ಹೇಳ್ತದೆ ಅಂತ ಹೇಳಿದರೆ, ಅದು ಸ್ವಲ್ಪ ವೇಗವಾಗಿ ಬೆಳೆಯುತ್ತದೆ, ಅದರ ಸುತ್ತ ಯಾವುದೇ ಪೊರೆ ಇರುವುದಿಲ್ಲ ಮತ್ತು ಹತ್ತಿರದ ಅಂಗಗಳಿಗೆ ಅದು ಡ್ಯಾಮೇಜ್ ಮಾಡ್ತದೆ, ತೊಂದರೆ ಮಾಡ್ತದೆ, ಡಿಸ್ಟ್ರಾಯ್ ಮಾಡ್ತದೆ. ಅಂತಹ ಟ್ಯೂಮರ್ಗಳ ಬಗ್ಗೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನಾವು ಸಾಮಾನ್ಯವಾಗಿ ಕ್ಯಾನ್ಸರ್ ಬಂದಾಗ, ಕ್ಯಾನ್ಸರ್ ಅಂದರೆ ಗಡ್ಡೆ ಬೆಳೆದಾಗ ಬಯಾಪ್ಸಿ ಅಂತ ಒಂದು ಪರೀಕ್ಷೆ ಮಾಡ್ತೇವೆ. ಅಂದರೆ ರೋಗಿ ನಮ್ಮ ಬಳಿ ಬಂದಾಗ ನೇರವಾಗಿ ನೋಡಿದ ಕೂಡಲೇ ನಾವು ಇಂಥದ್ದೇ ಕ್ಯಾನ್ಸರ್ ಅಂತ ಹೇಳೋಕ್ಕಾಗಲ್ಲ. ಕ್ಯಾನ್ಸರ್ ಒಂದು ಹಲವು ಅಂಗಾಂಶಗಳಿಗೆ ಬರ್ಬೋದು. ರಕ್ತನಾಳದಿಂದ ಬರ್ಬೋದು, ಮ್ಯೂಕೋಸದಿಂದ ಬರ್ಬೋದು, ಚರ್ಮದಿಂದ ಬರ್ಬೋದು, ಅಥವಾ ಸ್ನಾಯುಗಳಿಂದ ಬರ್ಬೋದು, ಎಲುಬಿನಿಂದ ಬರ್ಬೋದು, ರಕ್ತದಿಂದ ಬರ್ಬೋದು. ನಾವು ಆ ಜಾಗದ ಎಲ್ಲಿ ಗಡ್ಡೆ ಬೆಳೆದಿದೆ ಅಲ್ಲಿಂದ ಒಂದು ಸಣ್ಣ ಮಾಂಸವನ್ನು ಕಟ್ ಮಾಡಿ ತೆಗೆದು ಅದನ್ನು ಮೈಕ್ರೋಸ್ಕೋಪಿನ ಕೆಳಗೆ ನಾವು ಪರೀಕ್ಷೆ ಮಾಡ್ತೇವೆ. ಅದಕ್ಕೆ ನಾವು ಬಯಾಪ್ಸಿ ಅಂತ ಹೇಳ್ತೇವೆ. ಅದನ್ನು ನಾವು ನೋಡಿ ಕ್ಲಿನಿಕಲಿ ಯಾವ ರೀತಿ ಇದೆ ಅಂತ ಹೇಳಿ ಅದನ್ನು ಕೋರಿಲೇಟ್ ಮಾಡಿ, ಎಕ್ಸ್ರೇ ಬೇಕಿದ್ರೆ ಎಕ್ಸ್ರೇ ತೆಗೆದು, CT ಸ್ಕ್ಯಾನ್ ಬೇಕಿದ್ರೆ ಅದನ್ನು ತೆಗೆದು, ರೋಗಿ ಎಷ್ಟು ಸಮಯದಿಂದ ಬಳಲ್ತಾ ಇದ್ದಾನೆ, ಅವನ ಹ್ಯಾಬಿಟ್ಗಳನ್ನು, ಅವನ ಪೂರ್ವಾಪರಗಳನ್ನು, ಫ್ಯಾಮಿಲಿ ಹಿಸ್ಟ್ರಿಯನ್ನು ತೆಗೆದು ಇಂಥ ಕ್ಯಾನ್ಸರ್ ಬಂದಿದೆ ಅಂತೇಳಿ ನಾವು ಐಡೆಂಟಿಫೈ ಮಾಡ್ತೇವೆ. ಆ ಬಳಿಕ ಅದಕ್ಕೆ ಚಿಕಿತ್ಸೆ ನೀಡುವಂಥದ್ದು. ಸೊ ಕ್ಯಾನ್ಸರ್ ಚಿಕಿತ್ಸೆಗೆ ಸ್ಪಂದಿಸುವುದಿಲ್ಲ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು, ಅದು ಅಪನಂಬಿಕೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಹೆಚ್ಚಿನ ಎಲ್ಲ ಕ್ಯಾನ್ಸರ್ಗಳನ್ನು ನಾವು ತಡೆಗಟ್ಟಬೋದು ಮತ್ತು ಆರಂಭಿಕ ಹಂತದಲ್ಲಿ ಗುರುತಿಸ್ಬೋದು ಮತ್ತು ಚಿಕಿತ್ಸೆಗೆ ಒಳಪಡಿಸ್ಬೋದು, ಚಿಕಿತ್ಸೆಗೆ ಸ್ಪಂದಿಸ್ತದೆ. ಮ್ಯಾಲಿಗ್ನೆಂಟ್ ಟ್ಯೂಮರ್ ಆಗಿದ್ದರೆ ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಹೇಳಿದ್ದೇವೆ, ಸರ್ಜರಿ ಮಾಡುವುದರ ಜೊತೆಗೆ
ನಾವು ವಿಕಿರಣ ಚಿಕಿತ್ಸೆಯನ್ನು ನೀಡಬೇಕಾದ ಅವಶ್ಯಕತೆ ಬರ್ಬೋದು. ಅದು ಎಲ್ಲಿ ಬೆಳೆದಿದೆ, ಎಷ್ಟು ದೊಡ್ಡದಾಗಿದೆ, ಎಲ್ಲೆಲ್ಲಿ ಹರಡಿದೆ ಮತ್ತು ಅದರ ಗಾತ್ರ, ಅದರ ಮೈಕ್ರೋಸ್ಕೋಪಿನ ಕೆಳಗಡೆ ಬಂದಂಥ ಬಯಾಪ್ಸಿ ರಿಪೋರ್ಟು, ಇದೆಲ್ಲವನ್ನು ನೋಡಿ ನಾವು ವೈದ್ಯರು ಯಾವ ರೀತಿಯ ಚಿಕಿತ್ಸೆ ಅಂತೇಳಿ ನಿರ್ಧರಿಸ್ತಾರೆ. ಖಂಡಿತವಾಗಿಯೂ ಸಹ ಹೆಚ್ಚಿನ 180% ಕ್ಯಾನ್ಸರ್ ಚಿಕಿತ್ಸೆಗೆ ಸ್ಪಂದಿಸುತ್ತದೆ. ಕೆಲವೊಂದು ಕ್ಯಾನ್ಸರ್ಗಳು ಚಿಕಿತ್ಸೆಗೆ ಅಡ್ವಾನ್ಸ್ ಸ್ಟೇಜಲ್ಲಿ ಸ್ಪಂದಿಸುವುದಿಲ್ಲ. ಹಾಗೆಂತ ಹೇಳಿ 80% ಕ್ಯಾನ್ಸರ್ಗಳನ್ನು ನಾವು ಐಡೆಂಟಿಫೈ ಮಾಡಿ ಚಿಕಿತ್ಸೆ ನೀಡಿದರೆ ಪರಿಣಾಮಕಾರಿಯಾಗಿ ಚಿಕಿತ್ಸೆ ಇದೆ. ಜನರು ಕ್ಯಾನ್ಸರ್ ಬಂದಿದೆ ಅಂತೇಳಿ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ವರ್ತಿಸುವ ಅವಶ್ಯಕತೆ ಇಲ್ಲ. ಎಲ್ಲ ವ್ಯವಸ್ಥೆಗಳು, ತಂತ್ರಜ್ಞಾನ ಬೆಳೆದಿದೆ, ನುರಿತ ವೈದ್ಯರಿದ್ದಾರೆ, ಹೊಸ ಹೊಸ ಯಂತ್ರಗಳು ಬಂದಿದೆ, ಹೊಸ ಹೊಸ ಮದ್ದುಗಳು ಬಂದಿದೆ. ಈ ಕಾರಣದಿಂದ ಕ್ಯಾನ್ಸರನ್ನು ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡಿ ಗುಣಪಡಿಸ್ಬೋದು ಅಂತ ಹೇಳುವ ವಿಷಯವನ್ನು ವೀಕ್ಷಕರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಕ್ಯಾನ್ಸರ್ ಪರಿಣಾಮಕಾರಿಯಾಗಿ ಗುಣಪಡಿಸಬಹುದು. ಆದರೂ ಕ್ಯಾನ್ಸರ್ನ ಬಗ್ಗೆ ಇರುವಂತಹ ಅಪನಂಬಿಕೆಗಳಲ್ಲಿ ಒಮ್ಮೆ ಕ್ಯಾನ್ಸರ್ ಬಂದರೆ ಅವರನ್ನು ಮುಟ್ಟಬಾರ್ದು, ಅವರನ್ನು ಸ್ಪರ್ಶದಿಂದ ಹರಡುತ್ತದೆ, ಇಂತಹ ತಪ್ಪು ನಂಬಿಕೆಗಳು, ಅಪನಂಬಿಕೆಗಳಿವೆ. ಇದೆಷ್ಟು ಸತ್ಯ? ಇದು ಸಹ ಒಂದು ಸತ್ಯಕ್ಕೆ ದೂರವಾದಂತಹ ಮಾತು. ಏನಾಗಿದೆ ಅಂದರೆ, ನಮ್ಮ ಭಾರತ ದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಅಲಭ್ಯತೆ, ಮತ್ತು ಬಡತನ, ಅನಕ್ಷರತೆ, ಅಜ್ಞಾನ, ಮೂಢನಂಬಿಕೆ, ಇದೆಲ್ಲ ಒಂದು ಸಮಾಜ ಅಂದಮೇಲೆ ಇದೆಲ್ಲ ಇರುವಂಥದ್ದೇ. ಮುಂದುವರಿದ ರಾಷ್ಟ್ರಗಳಲ್ಲಿ ಇದು ಕಡಿಮೆ. ಮುಂದುವರಿಯುತ್ತಿರೋ ನಮ್ಮ ರಾಷ್ಟ್ರಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ, ಈ ಬುಡಕಟ್ಟು ಜನಾಂಗ ಇರುವವರಲ್ಲಿ ಈ ಬಡತನ, ಅನಕ್ಷರತೆ, ಅವರಿಗೆ ಎಜುಕೇಷನ್ ಇರಲ್ಲ, ಬಡತನ ಇರುತ್ತೆ, ಬೇಸಿಕ್ ಸ್ಯಾನಿಟೇಷನ್ ಯಾವುದೇ ವ್ಯವಸ್ಥೆಗಳು ಇರುವುದಿಲ್ಲ. ಮತ್ತು ಇಂತಹ ಸಂದರ್ಭಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ತಪ್ಪು ಕಲ್ಪನೆಗಳು, ಅಪನಂಬಿಕೆಗಳು ಬೇಗ ವೈಲ್ಡ್ ಫೈರ್ ಥರ ಹರಡ್ತದೆ. ಅಂದರೆ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬಂದರೆ ಅವನನ್ನು ಅಸ್ಪೃಶ್ಯ ಅಂತರ ಕಾಣುವಂಥದ್ದು, ಅವನು ಮುಟ್ಟಿದರೆ ಬೇರೆಯವರಿಗೆ ಬರ್ತದೆ ಅಂಥೇಳಿ, ಈ ರೀತಿಯ ಒಂದು ತಪ್ಪು ಕಲ್ಪನೆ ಇದೆ. ಇದು ಬಹುಶಃ ಎಜುಕೇಷನ್ ಲೆವೆಲ್ ಜಾಸ್ತಿ ಆದ ಹಾಗೆ, ಸಾಕ್ಷರತೆ ಬಂದ ಮೇಲೆ ಇಂತಹ ತಪ್ಪು ಕಲ್ಪನೆಗಳೆಲ್ಲ ಹೋಗಿದೆ. ಕ್ಯಾನ್ಸರ್ ಸ್ಪರ್ಶದಿಂದ ಹರಡಲಿಕ್ಕೆ ಸಾಧ್ಯವೇ ಇಲ್ಲ. ಕ್ಯಾನ್ಸರ್ ಅನ್ನೋದು ದೇಹದ ಜೀವಕೋಶಗಳಿಗೆ ಬರುವಂತಹ ಒಂದು ರೋಗ. ಇದು ಸೋಂಕು ರೋಗ ಅಲ್ಲ. ಸೋಂಕು ರೋಗ ಅಂದರೆ ಒಬ್ಬನಿಂದ ಒಬ್ಬನಿಗೆ ಮುಟ್ಟು ಹರಡುವಂಥ ರೋಗ ಅಲ್ಲ, ವೈರಾಣುವಿನಿಂದ ಹರಡುವುದಲ್ಲ, ಬ್ಯಾಕ್ಟೀರಿಯಾದಿಂದ ಹರಡುವುದಲ್ಲ. ಇದು ವ್ಯಕ್ತಿಯ ದೇಹದ ಒಳಗಿರುವಂಥ ಜೀವಕೋಶಗಳಲ್ಲಿ ಅನಿಯಂತ್ರಿತವಾಗಿ ಬೆಳವಣಿಗೆ ಆಗುವಂಥ ಒಂದು ಗಡ್ಡೆ ಬೆಳೆಯುವಂಥ ಪ್ರಕ್ರಿಯೆ. ಸೊ ಈ ಕಾರಣದಿಂದ ನಾವು ಅವರನ್ನು ಮುಟ್ಟಬಾರ್ದು, ಅವರನ್ನು ಟಚ್ ಮಾಡಬಾರ್ದು, ಅವರನ್ನು ಬೇರೆ ರೂಮಲ್ಲಿ ಇರಬೇಕು, ಅವರು ಹಾಕಿದ ಬಟ್ಟೆಯನ್ನು ಇನ್ನೊಬ್ಬರು ಹಾಕಬಾರ್ದು, ಅವರನ್ನು ಸ್ಪರ್ಶಿಸಬಾರ್ದು, ಅವರನ್ನು ಐಸೋಲೇಟೆಡ್ ರೂಮಲ್ಲಿ ಇಡಬೇಕು. ಇದೆಲ್ಲ ಒಂದು ಅಪನಂಬಿಕೆಗಳು. ಇದು ಖಂಡಿತವಾಗಿಯೂ ಸತ್ಯಕ್ಕೆ ದೂರವಾದ ಮಾತು. ಇತರ ಎಲ್ಲ ವ್ಯಕ್ತಿಗಳಂತೆ ಅವರು ಸಹ ನಾರ್ಮಲ್ ಜೀವನ ನಡೆಸ್ಬೋದು, ಚಿಕಿತ್ಸೆಗೆ ಖಂಡಿತವಾಗಿ ಸ್ಪಂದಿಸ್ತಾರೆ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನೂ ಒಂದು ಅಪನಂಬಿಕೆ ಅಂತ ಹೇಳಿದರೆ, ಕ್ಯಾನ್ಸರ್ ಅಂದರೆ ಸಾಧಾರಣವಾಗಿ ವಯಸ್ಸಾದ ಮೇಲೆ ಬರ್ತದೆ, ಸಣ್ಣ ಮಕ್ಕಳಲ್ಲಿ ಇಂತಹದ್ದೆಲ್ಲ ಬರುವುದಿಲ್ಲ ಎನ್ನುವಂತಹ ಒಂದು ಕಲ್ಪನೆಗಳು, ನಂಬಿಕೆಗಳಿವೆ. ಇದೆಲ್ಲ ಯಾವ ರೀತಿ ಸತ್ಯ? ನೋಡಿ, ಹಿಂದಿನ ಕಾಲದಲ್ಲಿ ಏನಿತ್ತು ಅಂತ ಹೇಳಿದರೆ, ಕ್ಯಾನ್ಸರ್ ಅಂದರೆ ಓಲ್ಡ್ ಏಜ್ ರೋಗ, ಅಂದರೆ ವಯಸ್ಸಾದ ಮೇಲೆ ಬರುವಂಥ ಒಂದು ರೋಗ ಅಂಥೇಳಿ. ಅದು ನಿಜವಾದ ಮಾತು ಆಗಿತ್ತು ಆಗಿನ ಕಾಲದಲ್ಲಿ. ಯಾಕೆಂದರೆ ಆಗಿನ ಕಾಲದಲ್ಲಿ ಎಲ್ಲವೂ ಸಹ ಒಂದು ಇತಿಮಿತಿಯಲ್ಲಿ ದೊರಕುವಂಥದ್ದು, ಶುದ್ಧ ಆಹಾರ, ಶುದ್ಧ ಗಾಳಿ, ಒಂದು ವ್ಯವಸ್ಥೆಗಳು ಆ ರೀತಿ ಇತ್ತು. ಆ ಕಾರಣದಿಂದ ಯಾವುದೇ ರೀತಿಯ ಅಡಲ್ಟ್ರೇಷನ್ ಇರಲಿಲ್ಲ, ಮತ್ತು ಈ ಹ್ಯಾಬಿಟ್ಗಳು ಜಾಸ್ತಿ ಇರಲಿಲ್ಲ ಹಿಂದಿನ ಕಾಲದಲ್ಲಿ. ಸೊ ಸಾಮಾನ್ಯವಾಗಿ ಕ್ಯಾನ್ಸರ್ ಬರೋದು 60-70 ವಯಸ್ಸಿನಲ್ಲಿ ಕ್ಯಾನ್ಸರ್ ಬರ್ತಾಯಿತ್ತು. ಅದು ನಿಮ್ಮ ಬಾಯಿ ಕ್ಯಾನ್ಸರ್ ಇರ್ಬೋದು ಅಥವಾ ಇನ್ಯಾವುದೇ ಕ್ಯಾನ್ಸರ್ ಇರ್ಬೋದು. ಓಲ್ಡ್ ಏಜ್ನಲ್ಲಿ 60-70 ವಯಸ್ಸಿನಲ್ಲಿ ಬರ್ತಾಯಿತ್ತು. ಅದಕ್ಕೆ ಪೂರಕವಾದ ಜೀವನ ಶೈಲಿ ಅವರ ಹತ್ರ ಇತ್ತು, ಆಹಾರ ಪದ್ಧತಿಯೂ ಇತ್ತು. ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ, ನಾವು ತಿನ್ನುವ ಆಹಾರ ಕಲುಷಿತವಾಗಿದೆ, ನಮ್ಮ ಅಟ್ಮಾಸ್ಫಿಯರ್ ಪೊಲ್ಯೂಟೆಡ್ ಅಟ್ಮಾಸ್ಫಿಯರ್, ಮತ್ತು ನಮ್ಮಲ್ಲಿ ಈ ಚಟಗಳಿದೆಯಲ್ಲ, ಸಣ್ಣ ವಯಸ್ಸಿನಲ್ಲಿ 12 ವರ್ಷದ ಹುಡುಗನೇ ಸಿಗರೇಟ್ ಎಳಿತಾನೆ, ಮತ್ತು ಬೀಡಿ ಸಿಗರೇಟುಗಳು, ಗುಟ್ಕಾ, ಪಾನ್ ಪರಾಗಗಳು, ತಂಬಾಕು ಪ್ರಾಡಕ್ಟ್ಗಳನ್ನು ಮಿಸ್ಯೂಸ್ ಆಗೋದು ಜಾಸ್ತಿ ಸಣ್ಣ ಮಕ್ಕಳಲ್ಲಿ. ಈ ಕಾರಣದಿಂದಾಗಿ ಓಲ್ಡ್ ಏಜ್ನಲ್ಲಿ ಬರಬೇಕಾದಂಥ ರೋಗಗಳೆಲ್ಲ ಸಣ್ಣ ಪ್ರಾಯದಲ್ಲೇ ಬರ್ತಾಯಿದೆ. 20-30 ವಯಸ್ಸಿನಲ್ಲೇ ಕ್ಯಾನ್ಸರ್ ಬರ್ತಾಯಿದೆ. ಇದು ನೇರವಾಗಿ ನಮ್ಮ ಜೀವನ ಶೈಲಿಯ ಮೇಲೆ, ನಮ್ಮ ಹ್ಯಾಬಿಟ್ಗಳ ಮೇಲೆ, ನಮ್ಮ ಚಟಗಳ ಮೇಲೆ ನೇರವಾದ ಸಂಪರ್ಕ ಇದೆ. ಈ ಕಾರಣದಿಂದ ಈ ಓಲ್ಡ್ ಏಜ್ನಲ್ಲಿ ಬರಬೇಕಾದಂತಹ ಕ್ಯಾನ್ಸರ್ ಸಣ್ಣ ಪ್ರಾಯದಲ್ಲಿ. ಇದು ಬರೀ ಕ್ಯಾನ್ಸರಿಗೆ ಸೀಮಿತವಾಗಿಲ್ಲ. ಈಗ ಹಾರ್ಟ್ ಅಟ್ಯಾಕ್ ಮೊದಲೆಲ್ಲ 70-80 ವರ್ಷ ಆದಮೇಲೆ ಅವರು ತೀರ್ತು ಹೋಗಿರೋ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಂಡಿಗೆ ಅಂತೇಳಿ. ಈಗ ನಾವು ದಿನಪತ್ರಿಕೆಯಲ್ಲಿ ನೋಡ್ತೇವೆ 60 ನಂತರ ಬರುವ ಕಾಯಿಲೆಗಳು ಅಂತ ಇತ್ತು ಅದಕ್ಕೆ. ಹೌದು, 22 ವರ್ಷದ
ಯುವಕ ಹೃದಯಾಘಾತದಿಂದ ಕುಸಿದು ಮೃತ್ಯು ಅಂತೇಳಿ ಪೇಪರಲ್ಲಿ ನಾವು ಓದ್ತೇವೆ. ಇದು ಯಾಕೆ ಹೀಗೆ? ಯಾಕೆಂದರೆ ನಮ್ಮ ಜೀವನ ಶೈಲಿ ಆಗಿದೆ, ಒತ್ತಡದ ಜೀವನ ಶೈಲಿ, ದೈಹಿಕ ಪರಿಶ್ರಮ ಇಲ್ಲದಂತಹ ಕೆಲಸಗಳು ಇಲ್ಲದಂತಹ ನಾವು ಕೆಲಸ ಮಾಡುವ ವಾತಾವರಣ, ಮತ್ತು ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿ, ನಾವು ತಿನ್ನುವ ಆಹಾರ ಎಲ್ಲವೂ ಸಹ ಕಲುಷಿತವಾಗಿರುವ ಕಾರಣ, ಒತ್ತಡದ ಬದುಕು, ಇದೆಲ್ಲ ಆದ ಕಾರಣ ಬರೀ ಕ್ಯಾನ್ಸರ್ ಅಲ್ಲ, ಹೃದಯಾಘಾತ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಎಲ್ಲ ರೋಗಗಳು ಸಣ್ಣ ಪ್ರಾಯದಲ್ಲಿ ಬರ್ತಾಯಿದೆ. ಇದು ಮಾಡರ್ನೈಸೇಷನ್, ಇಂಡಸ್ಟ್ರಿಯಲೈಸೇಷನ್, ವೆಸ್ಟರ್ನೈಸೇಷನ್, ಪಾಶ್ಚಾತ್ಯೀಕರಣದಿಂದ ಬಂದಂತಹ ಬಳುವಳಿಗಳು. ಇದನ್ನೆಲ್ಲ ನಾವು ನಮ್ಮ ಯುವಜನರು ಇದನ್ನು ನೋಡಿ ನಾವು ತಿಳ್ಕೋಬೇಕು, ಕಲ್ತ್ಕೋಬೇಕು. ಇದೆಲ್ಲ ಪ್ರಿವೆಂಟಬಲ್ ಡಿಸೀಸ್. ಈಗ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಅದನ್ನು ರೋಗ ಅಂತ ನಾವು ಕನ್ಸಿಡರೇ ಮಾಡೋದಿಲ್ಲ, ಜೀವನ ಶೈಲಿಯ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಜೀವನ ಶೈಲಿ ಸರಿ ಇದ್ದರೆ ಅದೆಲ್ಲವೂ ಸರಿಯಾಗಿರ್ತದೆ. ಈ ಜೀವನ ಶೈಲಿ, ಕೆಟ್ಟ ಜೀವನ ಶೈಲಿಯಿಂದ ಬಂದಂತಹ ಬಳುವಳಿಗಳು, ಗಿಫ್ಟ್ಗಳು, ಉಡುಗೊರೆಗಳು, ಸೊ ಇದನ್ನು ಪಾರ್ಟ್ ಆಫ್ ದ ಲೈಫ್ ಅಂತೇಳಿ ಜನ ಸ್ವೀಕರಿಸಿದ್ದಾರೆ. ಯಾಕೆಂತೇಳಿದರೆ ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದರೆ, ಬೆಂಗಳೂರಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರತಿ 5ನೇ ಮನುಷ್ಯನಿಗೆ ಡಯಾಬಿಟಿಸ್ ಇದೆಯಂತೆ, ಪ್ರತಿ 7ನೇ ಮನುಷ್ಯನಿಗೆ ಹೈಪರ್ ಟೆನ್ಷನ್ ಇದೆಯಂತೆ, ರಕ್ತದೊತ್ತಡ ಇದೆ. ಇದೆಲ್ಲ ನಮ್ಮ ಒತ್ತಡದ ಜೀವನ ಶೈಲಿಯಿಂದ ಬಂದಂತಹ ಒಂದು ಬಳುವಳಿಗಳು ಅಂತ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಈ ಕಾರಣದಿಂದ ಕ್ಯಾನ್ಸರ್ ಈಗ ಇಸ್ ನಾಟ್ ಎ ಡಿಸೀಸ್ ಆಫ್ ಓಲ್ಡ್ ಏಜ್ ಎನಿಮೋರ್. ಸಣ್ಣ ಪ್ರಾಯದಲ್ಲಿಯೂ ಸಹ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ಕೆಲವೊಂದು ಕ್ಯಾನ್ಸರ್ ಇದೆ, ಫಾರ್ ಎಕ್ಸಾಂಪಲ್ ಲಿಂಫೋಮಾ ಅಂಥೇಳಿ, ಅಥವಾ ಬ್ಲಡ್ ಕ್ಯಾನ್ಸರ್, ಕೆಲವೊಮ್ಮೆ ಅದು ಸಣ್ಣ ಪ್ರಾಯದಲ್ಲೇ ಬರುವಂಥ ರೋಗ. ಅದು ಆನುವಂಶಿಕವಾಗಿ ಬರುವಂಥದ್ದು ಅಥವಾ ಮ್ಯೂಟೇಷನಲ್ಲಿ ಆಗುವಂಥದ್ದು. ಅದು ಸಣ್ಣ ಪ್ರಾಯದಲ್ಲಿ ಬಂದರೆ ಅದು ತಪ್ಪಲ್ಲ, ಅದು ನಮ್ಮ ವ್ಯವಸ್ಥೆಯ ತಪ್ಪಲ್ಲ. ಇಂತಹ ಕ್ಯಾನ್ಸರ್ಗಳು ಓಲ್ಡ್ ಏಜ್ನಲ್ಲಿ ಬರಬೇಕಾದ ಸಣ್ಣ ಪ್ರಾಯದಲ್ಲಿ ಬಂದರೆ ಅದು ನಮ್ಮ ಈ ಹ್ಯಾಬಿಟ್ಗಳಿಂದ ಬಂದದ್ದು ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪಸುಕುರಲ್ನ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಇದರಲ್ಲಿ ನಿರಂತರವಾಗಿ ಆರೋಗ್ಯದ ಸಂಬಂಧಿತಂತಹ ಮಾಹಿತಿಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಒಳ್ಳೊಳ್ಳೆಯ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಈ ವಾರ ಕ್ಯಾನ್ಸರ್ ಮತ್ತು ಇದರ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳು, ಅಪನಂಬಿಕೆಗಳು ಎನ್ನುವ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ಅವರು ಹೇಳಿದರು, ಇಂಡಸ್ಟ್ರಿಯಲೈಸೇಷನ್ ಅಂದರೆ ಕೈಗಾರಿಕೆಗಳ ಬೆಳವಣಿಗೆಗಳು ಈ ಒಂದು ನಮ್ಮ ಮಾರಕ ರೋಗಗಳಿಗೆ ಕಾರಣ ಆಗ್ಬೋದು ಹೇಳಿ. ನಾವು ಇತ್ತೀಚೆಗೆ ನಮ್ಮ ಪತ್ರಿಕೆಗಳ ವರದಿಯನ್ನು ಕೇಳಿದ್ದೇವೆ. ದೆಹಲಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲದಂತಹ ವಾತಾವರಣಗಳು, ಅದೇ ರೀತಿಯಲ್ಲಿ ವಿಶ್ವದ ದೊಡ್ಡ ದೊಡ್ಡ ಪಟ್ಟಣಗಳು, ಉದಾಹರಣೆಗೆ ಚೈನಾದ ಬೀಜಿಂಗ್ ಇರ್ಬೋದು, ಅಮೆರಿಕದ ನ್ಯೂಯಾರ್ಕ್ ಇರ್ಬೋದು, ಇಂತಹ ಕೆಲವು ಪಟ್ಟಣಗಳಲ್ಲಿ ವಾತಾವರಣ ಎಷ್ಟು ಕಲುಷಿತಗೊಂಡಿದೆ ಅಂತ ಹೇಳಿದರೆ ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲದಂತಹ ವಾತಾವರಣಗಳು. ಇದೆಲ್ಲವೂ ನಮ್ಮ ಆರೋಗ್ಯಕ್ಕೆ ಹೇಗೆ ಹಾನಿಕಾರಕ? ಖಂಡಿತವಾಗಿ ಇದು ಬರೀ ಕ್ಯಾನ್ಸರ್ ಅಲ್ಲ, ದೇಹದ ಸಂಪೂರ್ಣ ವ್ಯವಸ್ಥೆಯನ್ನೇ ಹಾಳು ಮಾಡ್ತದೆ. ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳಿದರೆ ಅದು ಕೈಗಾರಿಕೀಕರಣ, ವ್ಯಾಪಾರೀಕರಣ ಆಗುವಂಥದ್ದು. ಇದರಿಂದ ಭಾಳಷ್ಟು ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಗ್ರೀನ್ ಗ್ಯಾಸ್, ಈಗ ಓಝೋನ್ ಲೇಯರ್ ಹಾಳಾಗ್ತಾ ಇದೆ, ಓಝೋನ್ ಲೇಯರ್ ಪದರ ಹಾಳಾಗೋದ್ರಿಂದ ನಮ್ಮ ಸೂರ್ಯನ ವಿಕಿರಣಗಳು ಹೆಚ್ಚಾಗ್ತಾ ಇವೆ. ಖಂಡಿತವಾಗಿ ಸಹ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ಇಟ್ ಈಸ್ ಓವರ್ ನೈಟ್, ರಾತ್ರಿ ಬೆಳಗಾಗೋದ್ರೊಳಗೆ ಬೆಳಿಗ್ಗೆ ಹೇಳುವಾಗ ಕ್ಯಾನ್ಸರ್ ಬರೋದಿಲ್ಲ. ಇದು ಏನಾಗ್ತದೆ ಅಂತ ಹೇಳಿದರೆ, ನಿರಂತರವಾಗಿ ಆ ಓಝೋನ್ ಲೇಯರ್ ನಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು, ಅದು ಈ ಇಂಡಸ್ಟ್ರಿಯಲೈಸೇಷನಿಂದ ಜಾಸ್ತಿಯಾಗಿ ಅದು ಹಾಳಾಗಿ ವಿಕಿರಣಗಳು ಬಂದು ದೇಹದ ಮೇಲೆ ನಿರಂತರವಾದಂಥ ಒಂದು ಪ್ರಚೋದನೆ ನೀಡಿ ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಇದು ಈಗ ಏನಾಗಿದೆ ಅಂದರೆ, ತಾವು ಹೇಳಿದ್ರಿ ದೆಹಲಿಯಲ್ಲಿ ಹಾಗೆ ಅಂತೇಳಿ, ಬೀಜಿಂಗ್ನಲ್ಲಿ ಹಾಗೆ. ನೀವು ಬೀಜಿಂಗಿಗೆ ಹೋದರೆ ಇಲ್ಲಿ ಆಕ್ಸಿಜನ್ ಕ್ಲಿನಿಕ್ ಅಂತ ಇದೆ. ನೀವು ಶುದ್ಧವಾದ ಗಾಳಿ ನಿಮಗೆ ಬೇಕು ಅಂತೇಳಿ ಆದರೆ ನೀವು ಆಕ್ಸಿಜನ್ ಕ್ಲಿನಿಕ್ಕಿಗೆ ಹೋಗಬೇಕು. ಯಾಕೆಂದರೆ ಹೊರಗಿನ ವಾತಾವರಣದಲ್ಲಿ ನೀವು ಉಸಿರಾಡಿದರೆ ನಿಮಗೆ ದಮ್ಮು ಕಟ್ತದೆ. ಅಂಥದ್ರಲ್ಲಿ ನೀವು ಅಂಥ ವ್ಯವಸ್ಥೆ ಆದಾಗ ನೀವು ಆಕ್ಸಿಜನ್ ಕ್ಲಿನಿಕ್ಕಿಗೆ ಹೋದಾಗ ಒಂದು ಅರ್ಧ ಗಂಟೆ ಶುದ್ಧವಾದ ಆಕ್ಸಿಜನನ್ನು ನೀವು ಸೇವಿಸಿ ಹೊರಗೆ ಬರುವಂಥದ್ದು. ಇದು ನಾವು ಪೆಟ್ರೋಲ್ ಖಾಲಿ ಆದಾಗ ಪೆಟ್ರೋಲ್ ಗಾಡಿಗೆ ಹಾಕ್ತೀವಲ್ಲ, ಆ ರೀತಿಯ ವ್ಯವಸ್ಥೆ ಬಂದಿದೆ. ಇದು ಇನ್ನೊಂದು 50 ವರ್ಷ ಕಳೆದರೆ ಬಹುಶಃ ನಮ್ಮ ಕರ್ನಾಟಕ ರಾಜ್ಯನ ಮಂಗಳೂರಲ್ಲಿ ಬರ್ಬೋದು ಆಕ್ಸಿಜನ್ ಕ್ಲಿನಿಕ್. ಈ ರೀತಿ ಇಂಡಸ್ಟ್ರಿಯಲೈಸೇಷನ್ ಬೆಳೆದರೆ, ಈ ರೀತಿ ವಾತಾವರಣ ಕಲುಷಿತವಾದರೆ ಉಸಿರಾಡುವ ಗಾಳಿ ಸಹ ನಮಗೆ ದುಡ್ಡು ಕೊಟ್ಟು ಪಡಿಬೇಕಾದ ಅವಶ್ಯಕತೆ. ಗಂಟೆಗೆ ಏನು ಚಾರ್ಜ್ ಮಾಡ್ತಾರೆ ಅಂದರೆ, ಬೆಂಗಳೂರಿನಲ್ಲಿ ಮೆಟ್ರೋಗಳಲ್ಲಿ 1 ಗಂಟೆಗೆ 200 ರೂಪಾಯಿ ಹೀಗೇನೋ. ನೀವು ಅಲ್ಲಿ ಹೋಗಿ AC ಇರ್ತದೆ, ಶುದ್ಧ ಆಕ್ಸಿಜನ್ ಇರ್ತದೆ, ಮ್ಯೂಸಿಕ್ ಇರ್ತದೆ, ಅರ್ಧ ಗಂಟೆ ಮಲಗೋದು, ದುಡ್ಡು ಕೊಡೋದು, ಬರುವಂಥದ್ದು. ಈ ಮಾತು ಹೇಳುವಾಗ ನನಗೊಂದು ಮಾತು ನೆನಪಿಗೆ ಬರ್ತದೆ. ನಮ್ಮ ವಲಯ ಅರಣ್ಯಾಧಿಕಾರಿಯವರು ಶ್ರೀಧರ್ ಅವರು ಮಾಹಿತಿ ಕಾರ್ಯಕ್ರಮವೊಂದರಲ್ಲಿ ಹೇಳ್ತಾ ಇದ್ರು ಮಕ್ಕಳಿಗೆ, ಮುಂದೊಂದು ದಿನ ಹೇಗೆ ನೀವು ಬುತ್ತಿಯನ್ನು ಕಟ್ಟಿಕೊಂಡು ಹೋಗ್ತೀರಿ, ಹಾಗೆ ಆಕ್ಸಿಜನ್ ಸಿಲಿಂಡರನ್ನು ಕೂಡ ಬೆನ್ನಿಗೆ ಕಟ್ಟಿಕೊಂಡು ಹೋಗಬಹುದಂತಹ ದಿನ ಬರ್ಬೋದು ಅಂತ ಹೇಳಿಕೊಂಡು. ಖಂಡಿತ ನಾವು ಎಚ್ಚೆತ್ತುಕೊಳ್ಬೇಕು.
ನಾವು ಜಾಸ್ತಿ ಗಿಡ ಮರಗಳನ್ನು ನೆಡಬೇಕು, ಬೆಳೆಸಬೇಕು, ಉಳಿಸಬೇಕು. ಇಲ್ಲಾಂಥೇಳಿ ಆದರೆ, ಯಾಕೆಂತೇಳಿದರೆ ಒಂದು ಮರದಿಂದ 1,000 ಜನರಿಗೆ ಉಸಿರಾಡುವಂಥ ಆಕ್ಸಿಜನ್ ರಿಲೀಸ್ ಆಗ್ತದೆ, ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸಾರ್ಬ್ ಮಾಡ್ತದೆ. ವಾತಾವರಣದ ಕಲುಷಿತ ವಾತಾವರಣವನ್ನು, ಮಲಿನ ವಾತಾವರಣವನ್ನು ನೈರ್ಮಲ್ಯೀಕರಣಗೊಳ್ಳಕ್ಕೆ ಬೇಕಾಗತ್ತೆ. ಇದನ್ನು ಬರೀ ನಾವು ಕಟ್ಟಡಗಳನ್ನು ಕಟ್ಟಿ, ಕಾರ್ಖಾನೆಗಳನ್ನು ನಿರ್ಮಿಸಿ ಹಣ ಮಾಡಿ ಹೋದರೆ ಮುಂದೊಂದು ದಿನ ಈ ರೀತಿಯ ವಾತಾವರಣ ಸಹ ಬರುವ ಸಾಧ್ಯತೆ ಇದೆ. ಈಗಲೇ ನಾವು ಎಚ್ಚೆತ್ತುಕೊಂಡ್ರೆ ಬಹುಶಃ ಈ ಓಝೋನ್ ಪದರವನ್ನು ಉಳಿಸ್ಕೊಂಡ್ರೆ ಕ್ಯಾನ್ಸರ್ ಬರೋದನ್ನು ಸಹ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ. ಈಗ ನಮ್ಮ ವಿಷಯಕ್ಕೆ ಬರುವಾಗ ಎಲ್ಲ ರೀತಿಯ ಕ್ಯಾನ್ಸರ್ಗಳನ್ನು ಶಸ್ತ್ರಚಿಕಿತ್ಸೆಯಿಂದ ಗುಣಪಡಿಸಬಹುದು. ಇದು ನಂಬಿಕೆ ಅಪನಂಬಿಕೆ? ನೋಡಿ, ಕೆಲವೊಂದು ಕ್ಯಾನ್ಸರ್ಗಳಿಗೆ ಶಸ್ತ್ರಚಿಕಿತ್ಸೆ ಆಗಬೇಕು, ಕೆಲವೊಂದು ಕ್ಯಾನ್ಸರ್ಗಳಿಗೆ ಕೀಮೋಥೆರಪಿಯಿಂದಲೇ ಟ್ರೀಟ್ಮೆಂಟ್ ಮಾಡುವಂಥದ್ದು. ಎಲ್ಲ ಕ್ಯಾನ್ಸರ್ಗಳಿಗೂ ಸರ್ಜರಿ ಮಾಡಲೇಬೇಕು ಅಂತೇಳಿ ಒಂದು ಲಿಖಿತ ನಿಯಮ ಏನಿಲ್ಲ. ಫಾರ್ ಎಕ್ಸಾಂಪಲ್, ಬ್ಲಡ್ ಕ್ಯಾನ್ಸರ್ ಅಥವಾ ಲಿಂಫೋಮಾ ಅಂತ ಒಂದು ಕ್ಯಾನ್ಸರ್ ಇದೆ, ಅದಕ್ಕೆ ನಾವು ಬರೀ ಕೀಮೋಥೆರಪಿಯಿಂದಲೇ ನಾವು ಚಿಕಿತ್ಸೆ ಮಾಡುವಂಥದ್ದು. ಅದಕ್ಕೆ ನಾನು ಹೇಳೋದು, ಒಂದು ಕ್ಯಾನ್ಸರ್ ಅಂದಮೇಲೆ ಅದು 10 ಹಲವು ಕಾರಣಗಳಿಂದ ಬರ್ಬೋದು, 10 ಹಲವು ಅಂಗಾಂಶಗಳಿಗೆ ಬರ್ಬೋದು. ಯಾಕೆ ಬಂದಿದೆ, ಹೇಗೆ ಬಂದಿದೆ, ಯಾವ ರೀತಿಯ ಕ್ಯಾನ್ಸರು, ಎಲ್ಲಿ ಬಂದಿದೆ, ಎಷ್ಟು ದೊಡ್ಡದಿದೆ, ಅದರ ಹಿಸ್ಟೊಲಾಜಿಕ್ ಟೈಪ್ ಏನಿದೆ, ಅದನ್ನು ನೋಡಿ ವೈದ್ಯರು ಚಿಕಿತ್ಸೆ ಮಾಡ್ತಾರೆ. ಎಲ್ಲ ಕ್ಯಾನ್ಸರಿಗೂ ಶಸ್ತ್ರಚಿಕಿತ್ಸೆಯೇ ಮದ್ದು ಅಲ್ಲ. ಕೆಲವೊಂದು ಕ್ಯಾನ್ಸರ್ಗಳಿಗೆ ಬರೀ ಕೀಮೋಥೆರಪಿ ಕೊಟ್ಟು ಸಂಪೂರ್ಣವಾಗಿ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಕೆಲವೊಂದು ಕ್ಯಾನ್ಸರ್ಗಳಿಗೆ ನಾವು ಸರ್ಜರಿ ಮಾಡುವುದರ ಜೊತೆಗೆ ರೇಡಿಯೇಷನ್ ಕೊಡಬೇಕಾದ ಅವಶ್ಯಕತೆ ಇದೆ. ಈಗ ಕೆಲವೊಮ್ಮೆ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ನಮ್ಮ ಬ್ಲಡ್ ಕ್ಯಾನ್ಸರ್ ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆಗುವಂಥದ್ದು. ಬೋನ್ ಮ್ಯಾರೋದಲ್ಲಿ ಎಲುಬಿನ ಒಳಗೆ ಇರುವಂತಹ ಅಸ್ಥಿಮಜ್ಜೆ ಅಂತ ಇರ್ತದೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಅಲ್ಲಿ ಸರ್ಜರಿ ಅವಶ್ಯಕತೆ ಇದೆ. ಎಲುಬಿನ ಒಳಗಿರುವಂಥ ಅಸ್ಥಿಮಜ್ಜೆ, ಈ ರೋಗಗ್ರಸ್ತ ಅಸ್ಥಿಮಜ್ಜೆಯನ್ನು ತೆಗೆದು ಬೇರೊಬ್ಬ ಡೋನರ್ನಿಂದ ಬೋನ್ ಮ್ಯಾರೋವನ್ನು ರಿಪ್ಲೇಸ್ ಮಾಡುವಂಥದ್ದು. ಇದು ಅಸ್ಥಿಮಜ್ಜೆ ಕಸಿ ಅಂತೇಳಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿ ಅವನನ್ನು ಒಳ್ಳೆಯ ಇದು ಕ್ಯಾನ್ಸರ್ ಇಲ್ಲದಂತಹ ವೈಟ್ ಬ್ಲಡ್ ಸೆಲ್ಗಳನ್ನು ಬರುವಂತೆ ಮಾಡಿ ಅವನನ್ನು ಗುಣಪಡಿಸ್ಬೋದು. ಅಂತಹ ಸಂದರ್ಭಗಳಲ್ಲಿ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ. ಕೆಲವೊಮ್ಮೆ ಎಲ್ಲಿ ಬೇಡ ಅನ್ನೋದನ್ನು ವೈದ್ಯರೇ ನಿರ್ಧರಿಸ್ತಾರೆ. ಆ ಸಮಯಕ್ಕೆ ಅದು ನಿರ್ಧಾರ ಆಗ್ತದೆ. ಈಗ ಎಲ್ಲ ರೀತಿಯ ಕ್ಯಾನ್ಸರ್ ಕಾಯಿಲೆಗಳು ಕೂಡ ಅನುವಂಶೀಯತೆಯಿಂದ ಬರ್ತದೆ. ಇಂತಹ ಒಂದು ತಪ್ಪು ಕಲ್ಪನೆ ಕೂಡ ಇದೆ. ಇಲ್ಲ, ಇದು ಸಹ ಒಂದು ತಪ್ಪು ಅಪನಂಬಿಕೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕೆಲವೊಂದು ಕ್ಯಾನ್ಸರ್ಗಳು ಖಂಡಿತವಾಗಿಯೂ ಸಹ ಅನುವಂಶೀಯವಾಗಿ ಬರುವಂಥದ್ದು. ಈಗ ತಾನೇ ಹೇಳಿದೆ ನಾನು, ಇದು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಅಥವಾ ಕರುಳಿನ ಕ್ಯಾನ್ಸರ್ ಇರ್ಬೋದು, ಅಥವಾ ವೃಷಣದ ಪ್ರೋಸ್ಟೇಟ್ ಕ್ಯಾನ್ಸರ್ ಇರ್ಬೋದು, ಅದೆಲ್ಲ ರಕ್ತದ ಕ್ಯಾನ್ಸರ್, ಅದು ಸಹ ಅನುವಂಶೀಯವಾಗಿ ಬರುವ ಸಾಧ್ಯತೆಗಳು ಇದೆ. ಆದರೆ ಕೆಲವೊಂದು ಕ್ಯಾನ್ಸರ್ಗಳು ಚಟಗಳಿಂದಲೇ ಬರುವಂಥದ್ದು. ಈಗ ಬಾಯಿ ಕ್ಯಾನ್ಸರ್ ತಗೊಂಡ್ರೆ ಅದು ಅನುವಂಶಿಕವಾಗಿ ಬರುವ ಸಾಧ್ಯತೆಗಳು, ಅಪ್ಪನಿಗೆ ಕ್ಯಾನ್ಸರ್ ಬಂದಿದೆ ಅಂತ ಮಗನಿಗೆ ಬರಲೇಬೇಕು ಅಂತ ಏನಿಲ್ಲ. ಇದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಗಳಿಂದ, ಹೊರಗಿನ ಕಾರಣಗಳಿಂದ, ರೇಡಿಯೇಷನ್ ಇರ್ಬೋದು, ಅಥವಾ ನಮ್ಮ ತಿನ್ನುವ ತಂಬಾಕು ವ್ಯಸನ ಇರ್ಬೋದು. ಈಗ ಶ್ವಾಸಕೋಶದ ಕ್ಯಾನ್ಸರ್ ಯಾಕೆ ಬರ್ತದೆ ಅಂತ ಹೇಳಿದರೆ, ಸ್ಮೋಕಿಂಗ್ ಮಾಡೋದ್ರಿಂದ ಶ್ವಾಸಕೋಶ ಕ್ಯಾನ್ಸರ್ ಬಂದರೆ ಅವನ ಮಗನಿಗೂ ಸಹ ಬರಲೇಬೇಕು ಅಂತ ಏನಿಲ್ಲ. ಸೊ ಯಾಕಾಗಿ ಬಂದಿದೆ ಅನ್ನೋದನ್ನು ನಾವು ರೋಗದ ಚರಿತ್ರೆ, ರೋಗಿಯನ್ನು ಎಕ್ಸಾಮಿನ್ ಮಾಡಿ ಅವನ ಚಟಗಳನ್ನು ನೋಡಿ ನಾವು ಡಿಸೈಡ್ ಮಾಡ್ತೇವೆ. ಮತ್ತು ರಕ್ತ ಪರೀಕ್ಷೆಗಳನ್ನು ಮಾಡ್ತೇವೆ, ಟ್ಯೂಮರ್ ಮಾರ್ಕರ್ಗಳನ್ನು ನಾವು ನೋಡ್ತೇವೆ. ಟ್ಯೂಮರ್ ಮಾರ್ಕರ್ ಅಂದರೆ ಅದು ಟ್ಯೂಮರ್ ಸಿಗ್ನಲ್ಗಳು ನಮಗೆ ಸಿಗ್ತದೆ, ಯಾಕಾಗಿ ಬಂದಿದೆ ಅನ್ನೋ ಕ್ಲೂ ಸಿಗ್ತದೆ. ಸೊ ಎಲ್ಲ ಕ್ಯಾನ್ಸರ್ಗಳು ಆನುವಂಶಿಕವಾಗಿ ಬರುವುದಿಲ್ಲ, ಕೇವಲ ಒಂದು 10% ಮಾತ್ರ ಆನುವಂಶಿಕವಾಗಿ ಬರುವಂಥದ್ದು. ಉಳಿದದ್ದೆಲ್ಲ ಹೊರಗಿನ ಕಾರಣಗಳಿಂದ ಬರ್ತದೆ. ಅದನ್ನು ವೈದ್ಯರು ನಿರ್ಧರಿಸಿ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಗಳನ್ನು ವೈದ್ಯರೇ ನಿರ್ಧರಿಸ್ತಾರೆ. ನೀವು ಹೇಳುವಾಗ ಹೇಳಿದರೆ ರಕ್ತ ಪರೀಕ್ಷೆಯಿಂದ ಕೆಲವು ಕ್ಯಾನ್ಸರ್ಗಳನ್ನು ನಾವು ಪತ್ತೆ ಹಚ್ಚುತ್ತೇವೆ ಅಂತೇಳಿ. ಈಗ ಇಲ್ಲಿ ಒಂದು ನಂಬಿಕೆ ಇದೆ, ಎಲ್ಲ ರೀತಿಯ ಕ್ಯಾನ್ಸರ್ಗಳನ್ನು ರಕ್ತ ಪರೀಕ್ಷೆಯಿಂದ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ? ಕೆಲವೊಂದು ಕ್ಯಾನ್ಸರ್ಗಳನ್ನು ಖಂಡಿತವಾಗಿಯೂ ಸಹ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ. ಫಾರ್ ಎಕ್ಸಾಂಪಲ್, ಸ್ತನದ ಕ್ಯಾನ್ಸರ್ಗಳನ್ನು, ಅಥವಾ ಪ್ರೋಸ್ಟೇಟ್ ಕ್ಯಾನ್ಸರ್ಗಳನ್ನು, ಅಥವಾ ಕರುಳಿನ ಕ್ಯಾನ್ಸರ್ಗಳನ್ನು ಖಂಡಿತವಾಗಿ ಸಹ ನಾವು ರಕ್ತ ಪರೀಕ್ಷೆಯ ಮುಖಾಂತರ ಕಂಡುಹಿಡಿಬೋದು. ನಾವು ಆಂಕೋಜೀನ್ಸ್ ಅಂತೇಳಿ ಟ್ಯೂಮರ್ ಮಾರ್ಕರ್, ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಆ್ಯಂಟಿಜನ್ ಅಂತ ಒಂದು ಟ್ಯೂಮರ್ ಮಾರ್ಕರ್ ಇರ್ತದೆ. ಅದನ್ನು ನಾವು ರಕ್ತ ಪರೀಕ್ಷೆ ಮಾಡಿ ಆ ವ್ಯಕ್ತಿನಲ್ಲಿ, ಈಗ ಸ್ತನದ ಕ್ಯಾನ್ಸರಿಗೆ ಅದಕ್ಕೆ ಪರ್ಟಿಕ್ಯುಲರ್ ಆದಂಥ ಒಂದು ಮಾರ್ಕರ್ ಬ್ಲಡ್ಡಲ್ಲಿ ಇದೆ. ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಹೇಳಿದ್ದೇವೆ, ಒಬ್ಬರು ಖ್ಯಾತ ಮಾಡೆಲ್ ಆಂಜೆಲಿನಾ ಜೋಲಿ ಅಂತ ಹೇಳುವವರು, ಅವರ ತಾಯಿಗೆ ಸ್ತನದ ಕ್ಯಾನ್ಸರ್ಗಳು ಬಂದಿದೆ ಅಂತೇಳಿ ಅವರು ಸಹ ಪ್ರೊಫಿಲಾಕ್ಟಿಕ್ ಆಗಿ ಸ್ತನವನ್ನೇ ಸರ್ಜರಿ ಮಾಡಿ ತೆಗೆದುಕೊಂಡಿದ್ದಾರೆ. ಇದು ಯಾಕೆ? ಅವರಿಗೆ ಬರ್ತದೆ ಅಂತ ಅವರಿಗೆ ಗೊತ್ತಾಗಿದೆ, ವೈದ್ಯರು ಹೇಳಿದ್ದಾರೆ ನಿಮಗೆ 90% ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಅಂತೇಳಿ.
ಹಾಗೆ ಕೆಲವೊಂದು ಕ್ಯಾನ್ಸರ್ಗಳನ್ನು ಬರ್ತದೆ ಅಂತ ನಾವು ರಕ್ತ ಪರೀಕ್ಷೆ ಮುಖಾಂತರ ಪ್ರಿಡಿಕ್ಟ್ ಮಾಡಲಿಕ್ಕಾಗ್ತದೆ, ಕೆಲವೊಂದು ಕ್ಯಾನ್ಸರ್ಗಳನ್ನು ಮಾಡಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಬಾಯಿ ಕ್ಯಾನ್ಸರನ್ನು ರಕ್ತ ಪರೀಕ್ಷೆ ಮಾಡಿ ನಮಗೆ ಬರ್ತದೆ ಅಂತ ಕನ್ಕ್ಲೂಸಿವ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ನಿರಂತರವಾಗಿ 6 ತಿಂಗಳಿಗೊಮ್ಮೆ ವೈದ್ಯರ ಬಳಿ ಹೋಗಿ ಚೆಕಪ್ ಮಾಡಿಸಿಕೊಳ್ಳುವುದರಲ್ಲಿ ಜಾಣತನ ಇದೆ. ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ, ನಿಮ್ಮ ತಂದೆ ತಾಯಂದಿರ ಹಿಸ್ಟ್ರಿ, ರೋಗದ ಚರಿತ್ರೆ, ನಿಮ್ಮ ವಯಸ್ಸು, ನಿಮ್ಮ ಜೀವನ ಶೈಲಿ, ನಿಮ್ಮ ತಿನ್ನುವ ಆಹಾರ, ನಿಮ್ಮ ಚಟಗಳು, ಇದೆಲ್ಲವನ್ನು ನೋಡಿ ವೈದ್ಯರು ನಿಮ್ಮ ದೇಹದ ಚರಿತ್ರೆಯನ್ನು ನೋಡಿ ರಕ್ತ ಪರೀಕ್ಷೆಗಳನ್ನು ಮಾಡಿಸಿ ಅವರಿಗೊಂದು ರೀತಿಯ ಕ್ಲೂ, ಅವರು ಸಹ ಮನುಷ್ಯರೇ, ದೇವರೇನಲ್ಲ, ಅವರು ಇದನ್ನೆಲ್ಲವನ್ನು ತಾಳೆ ಹಾಕಿ ಸ್ವಲ್ಪ ನಾಲೆಜ್ ಇರ್ತದೆ, ಅದರ ಬಗ್ಗೆ ಮಾಹಿತಿ ಇರ್ತದೆ, ನೋಡಿ ನಿಮಗೆ ಬರುವ ಸಾಧ್ಯತೆ ಇದೆ, ನಿರಂತರವಾಗಿ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಿಮ್ಮ ವೈದ್ಯರು ನಿಮಗೆ ಬೇಕಾದ ಪರೀಕ್ಷೆಗಳನ್ನು ಮಾಡಿಸಿ ಗೈಡ್ ಮಾಡ್ತಾರೆ. ಅವರ ಸಲಹೆಯಂತೆ ನಡೆದುಕೊಂಡ್ರೆ ಒಂದು ವೇಳೆ ಕ್ಯಾನ್ಸರ್ ಬಂದರೂ ಸಹ ಆರಂಭಿಕ ಹಂತದಲ್ಲಿ ಗುರುತಿಸಿ ಚಿಕಿತ್ಸೆ ನೀಡ್ಬೋದು. ಚಿಕಿತ್ಸೆ ನೀಡಿದರೆ ನೀವು ಎಲ್ಲರಂತೆಯೇ ನಾರ್ಮಲ್ ಬದುಕು ಕಟ್ಟಿಕೊಳ್ಬೋದು ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಪುಸ್ತಕಗಳ ವಿಶೇಷ ಮಾತುಕತೆ ಕಾರ್ಯಕ್ರಮ. ಈ ಮಾತುಕತೆಯಲ್ಲಿ ಆರೋಗ್ಯದ ಕೈಪಿಡಿಯಾಗುವಂತಹ ಹಲವಾರು ಮಾಹಿತಿಗಳನ್ನು ನಾವು ನೀಡ್ತಾ ಇದ್ದೇವೆ. ಈ ವಾರದ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ನ ಬಗ್ಗೆ ಇರುವಂತಹ ತಪ್ಪು ನಂಬಿಕೆಗಳು, ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಡಾಕ್ಟರ್, ಈಗ ನೀವು ಸಾಕಷ್ಟು ವಿಷಯಗಳನ್ನು ಹೇಳಿದ್ರಿ. ಎಲ್ಲ ಕ್ಯಾನ್ಸರ್ಗಳು ಬಹಳ ವೇಗದಲ್ಲಿ ಬೆಳೀತದೆ ಎನ್ನುವಂತಹ ಒಂದು ನಂಬಿಕೆ ಇದೆ, ಇದು ಸತ್ಯ? ಬೆಳೀತದೆ ಮತ್ತು ಹರಡುತ್ತದೆ ಎನ್ನುವಂಥದ್ದು. ನೋಡಿ, ಎಲ್ಲ ಕ್ಯಾನ್ಸರ್ಗಳು ಒಂದೇ ರೀತಿಯಲ್ಲಿ ಬೆಳೀತದೆ ಅಂತ ನಾನು ಹೇಳುವುದಿಲ್ಲ, ಹೇಳಬಾರ್ದು. ಹಾಗೆ ಇದು ತಪ್ಪು ಕಲ್ಪನೆ. ಯಾಕೆಂತ ಹೇಳಿದರೆ ಹಿಂದಿನ ಕಾರ್ಯಕ್ರಮಗಳಲ್ಲಿ ಇದೇ ಕಾರ್ಯಕ್ರಮ ನಾವು ಹೇಳಿದ್ದೇವೆ, ವೇಗವಾಗಿ ಬೆಳೆಯುವ ಕ್ಯಾನ್ಸರ್ ಮತ್ತು ತೀವ್ರವಾಗಿ ಬೆಳೆಯುವ ಕ್ಯಾನ್ಸರ್ ಮತ್ತು ನಿಧಾನವಾಗಿ ಬೆಳೆಯುವ ಕ್ಯಾನ್ಸರ್ ಅಂತ ಇದೆ. ಬಿನೈನ್ ಟ್ಯೂಮರ್ಸ್ ಮತ್ತು ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತ. ಮ್ಯಾಲಿಗ್ನೆಂಟ್ ಅಂತ ಹೇಳಿದರೆ ಅದು ತೀವ್ರತರವಾಗಿ ಬೆಳೀತದೆ ಮತ್ತು ಬೇಗ ಹರಡ್ತದೆ ಅಂತೇಳಿ. ಬಿನೈನ್ ಟ್ಯೂಮರ್ ಅಂದರೆ ಅದರ ಸುತ್ತ ಪೊರೆ ಇರ್ತದೆ, ಕ್ಯಾಪ್ಸೂಲ್ ಇರ್ತದೆ, ಅದು ಬಹಳ ನಿಧಾನವಾಗಿ ಬೆಳೀತದೆ, ಸುತ್ತಲಿನ ಯಾವುದೇ ಅಂಗಾಂಶಗಳಿಗೆ ತೊಂದರೆ ಮಾಡುವುದಿಲ್ಲ, ನೋವು ಸಹ ಇರುವುದಿಲ್ಲ, ಅದು ಯಾವುದೇ ಕಾರಣಕ್ಕೂ ಸಹ ವೇಗವಾಗಿ ಬೆಳೆಯುವುದಿಲ್ಲ. ಆದರೆ ಕೆಲವೊಂದು ಕ್ಯಾನ್ಸರ್ಗಳು ಬಹಳ ವೇಗವಾಗಿ ಬೆಳೀತದೆ, ಅದು ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್. ಅದು ಎಷ್ಟು ಬೇಗ ಬೆಳೀತದೆ ಅಂತ ಹೇಳಿದರೆ 1 ತಿಂಗಳಲ್ಲಿ ಸ್ಪ್ರೆಡ್ ಆಗೋ ಸಾಧ್ಯತೆಗಳು ಇದೆ. ಅದು ನಮಗೆ ಯಾವಾಗ ಗೊತ್ತಾಗ್ತದೆ ಅಂತೇಳಿ, ಯಾವ ರೀತಿ ಅದರಲ್ಲಿ ನಾವು ಹಿಸ್ಟೊಲಾಜಿಕ್ ಬಯಾಪ್ಸಿ ಮಾಡ್ತೇವೆ, ಅದು ಎಲ್ಲಿಂದ ಹುಟ್ಟಿದೆ, ಯಾವ ರೀತಿಯ ಸೆಲ್ಗಳಿದೆ, ಯಾವುದು ಸ್ನಾಯುಗಳಿಂದ ಹುಟ್ಟಿದೆಯಾ, ರಕ್ತದಿಂದ ಹುಟ್ಟಿದೆಯಾ ಅಥವಾ ಎಲುಬುಗಳಿಂದ ಹುಟ್ಟಿದೆಯಾ, ಅದು ಗ್ರೇಡಿಂಗ್ ಅಂತ ನಾವು ಮಾಡ್ತೇವೆ. ಗ್ರೇಡ್ 1, ಗ್ರೇಡ್ 3, ಗ್ರೇಡ್ 4 ಅಂತೇಳಿ. ಸೊ ಯಾವ ಗ್ರೇಡಿನ ಟ್ಯೂಮರ್ ಅಂತ ನಮಗೆ ಗೊತ್ತಾಗ್ತದೆ. ಕೆಲವೊಂದು ಈಗ ನಾವು ಮೆದುಳಿನ ಕ್ಯಾನ್ಸರ್ ಇರ್ಬೋದು, ಅದರಲ್ಲಿ ಗ್ಲಯೋಬ್ಲಾಸ್ಟೋಮಾ ಮಲ್ಟಿಫಾರ್ಮ್ ಅಂತಿದೆ, ಅತ್ಯಂತ ಎಗ್ರೆಸಿವ್ ಫಾರ್ಮ್ ಆಫ್ ಟ್ಯೂಮರ್. ಅದು ಏನಾಗ್ತದೆ ಅಂತ ಹೇಳಿದರೆ ನಾವು ಅದನ್ನು ಗ್ರೇಡ್ 3 ಟ್ಯೂಮರ್ ಅಂತ ಹೇಳ್ತೇವೆ. ಆ ಟ್ಯೂಮರ್ ಬಹಳ ವೇಗವಾಗಿ ಬೆಳೀತದೆ, ವೇಗವಾಗಿ ಸ್ಪ್ರೆಡ್ ಆಗ್ತದೆ. ಯಾವುದೇ ಕ್ಷಣ ವೇಸ್ಟ್ ಮಾಡದೆ ತಕ್ಷಣವೇ ಚಿಕಿತ್ಸೆ ಶುರು ಮಾಡಬೇಕು. ಹಾಗೆ ಎಲ್ಲ ಕ್ಯಾನ್ಸರ್ಗಳು ತೀವ್ರತರವಾಗಿ ಬೆಳೆಯುವುದಿಲ್ಲ, ಕೆಲವೊಂದು ಕ್ಯಾನ್ಸರ್ಗಳು ಮಾತ್ರ ವೇಗವಾಗಿ ಬೆಳೀತದೆ, ವೇಗವಾಗಿ ಸ್ಪ್ರೆಡ್ ಆಗ್ತದೆ, ಆದಷ್ಟು ಬೇಗ ಚಿಕಿತ್ಸೆ ತೆಗೆದುಕೊಳ್ಳಬೇಕು. ಈ ಕಾರಣದಿಂದ ನೀವು ವೈದ್ಯರ ಬಳಿ ಹೋದಾಗ ಕೂಲಂಕುಷವಾಗಿ ಪರೀಕ್ಷೆ ಮಾಡಿ, ಬಯಾಪ್ಸಿ ಮಾಡಿ, ಕ್ಲಿನಿಕಲ್ ಸಿಂಪ್ಟಮ್ಸನ್ನು ನೋಡಿ, CT ಸ್ಕ್ಯಾನ್ ತೆಗೆದು ಅದರ ಗಾತ್ರ, ಅದು ಯಾವ ರೀತಿಯ, ಎಲ್ಲಿಂದ ಹುಟ್ಟಿದೆ, ಎಲ್ಲೆಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಎನ್ನುವುದನ್ನು ನೋಡಿ ವೈದ್ಯರು ಚಿಕಿತ್ಸೆ ಮಾಡ್ತಾರೆ. ಅದಕ್ಕೆ ಸೂಕ್ತವಾದಂತಹ ನಿರ್ಧಾರ ಅವರೇ ತೆಗೆದುಕೊಳ್ತಾರೆ. ಎಲ್ಲ ಕ್ಯಾನ್ಸರ್ ಬಂದ ಕೂಡಲೇ ಅದು ಬೇಗ ಸ್ಪ್ರೆಡ್ ಆಗ್ತದೆ, ಅಲ್ಲಿ ಮೆದುಳಿಗೆ ಹೋಗ್ತದೆ, ಕಿಡ್ನಿಗೆ ಹೋಗ್ತದೆ, ನೀವು ಸತ್ತೇ ಬಿಡ್ತೀರಿ ಅಂತ ಭಾವನೆ ತಪ್ಪು ಕಲ್ಪನೆ ಅಂತ ಹೇಳಿ. ಈ ರೀತಿಯ ನಂಬಿಕೆ ಹೆಚ್ಚಾಗಿದೆ. ಯಾಕೆಂದರೆ ಕ್ಯಾನ್ಸರ್ ರೋಗ ಅಂತ ಹೇಳಿದರೆ ಒಂದು ರಕ್ತ ಬೀಜಾಸುರನ ಹಾಗೆ ಮರಿ ಇಡ್ತದೆ, ಬೇಗನೆ ಹರಡುತ್ತದೆ ಮತ್ತು ರೋಗಿಯನ್ನು ಕೊಲ್ಲುತ್ತದೆ. ಇದು ಎಷ್ಟು ಸತ್ಯ? ಇಲ್ಲ, ಇದು ಸಹ ಅಷ್ಟೇ. ಒಂದು ಕ್ಯಾನ್ಸರ್ನಲ್ಲಿ ಈ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ನಾವು ಏನು ಹೇಳ್ತೇವೆ, ಎಗ್ರೆಸಿವ್ ಆಗಿ ಬೆಳೆಯುವಂತಹ, ವೇಗವಾಗಿ ತೀವ್ರವಾಗಿ ಬೆಳೆಯುವಂಥ ಕ್ಯಾನ್ಸರ್, ಅದಕ್ಕೆ ಒಂದು ನಿರ್ದಿಷ್ಟವಾದ ಪೊರೆ ಇರುವುದಿಲ್ಲ. ಬಹಳ ವೇಗವಾಗಿ ಬೆಳೆಯುವಾಗ ಈ ಗ್ರೇಡ್ 3, ಗ್ರೇಡ್ 4 ಟ್ಯೂಮರ್ಗಳೆಲ್ಲ ಏನಾಗ್ತದೆ ಅಂದರೆ ಬಹಳ ವೇಗವಾಗಿ ಹರಡುವ ಸಾಧ್ಯತೆ ಇದೆ. ಅದು ಏನಾಗ್ತದೆ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೀಡಿಂಗ್ ಆಗ್ತದೆ, ರಕ್ತದ ಮುಖಾಂತರ ಹೋಗಿ. ಈಗ ನಾವು ಇಲ್ಲಿರುವಂಥದ್ದು, ಇಲ್ಲಿನ ಬಾಯಿನಲ್ಲಿ ಬಂದ ಕ್ಯಾನ್ಸರ್ ಕೆಲವೊಮ್ಮೆ ಗ್ರೇಡ್ 4ನಲ್ಲಿರುವಂಥದ್ದು ಲಂಗ್ಸಿಗೆ ಹೋಗೋ ಸಾಧ್ಯತೆಗಳು ಇದೆ, ಅಥವಾ ಯುಟ್ರೆಸ್ಸಿಗೆ ಹೋಗೋ ಸಾಧ್ಯತೆಗಳು ಇದೆ, ಅಥವಾ ಬ್ರೈನಿಗೆ ಹೋಗೋ ಸಾಧ್ಯತೆಗಳು ಇದೆ. ಸೊ ಬೇರೆ ಕಡೆ ಸ್ಪ್ರೆಡ್ ಆಗೋ ಸಾಧ್ಯತೆಗಳು ಇದೆ. ಇದು ಎಲ್ಲ ಕ್ಯಾನ್ಸರ್ಗಳು ಈ ರೀತಿ ರಕ್ತ ಬೀಜಾಸಂತರ ಅದು ಹೋದಲ್ಲೆಲ್ಲ ಸೀಡಿಂಗ್ ಆಗ್ತದೆ ಅಂತ ಹೇಳೋದು ತಪ್ಪು ಕಲ್ಪನೆ. ಅದು ವೈದ್ಯರು ನಿಮಗೆ ಗೊತ್ತಾಗ್ತದೆ, ನಿಮಗೆ ಬಯಾಪ್ಸಿ ಮಾಡಿದಾಗ ನಿಮಗೆ ಯಾವ ರೀತಿಯ ಕ್ಯಾನ್ಸರು, ಎಲ್ಲಿಂದ ಹುಟ್ಟಿದ್ದು, ಅದರ ಎಷ್ಟು ಎಗ್ರೆಸಿವ್ ನೇಚರ್ ಇದೆ, ಇದೆಲ್ಲವೂ ವೈದ್ಯರಿಗೆ ತಿಳಿಯುತ್ತದೆ. ನೀವು ನಿಮ್ಮ ವೈದ್ಯರು ಯಾವ ರೀತಿ ಸೂಚನೆ ಕೊಡ್ತಾರೆ ಅದನ್ನು ಪಾಲಿಸಿದರೆ ಸಾಕು. ಈ ರೀತಿಯ ಕ್ಯಾನ್ಸರ್ ಬಂದ ಎಲ್ಲ ಕ್ಯಾನ್ಸರ್ಗಳು ಸಹ ಸ್ಪ್ರೆಡ್ ಆಗ್ತದೆ, ನೀವು ಒಂದೇ ವಾರ ಬದುಕುವುದು ಅಂತ ಹೇಳುವ ಭಾವನೆ ತಪ್ಪು. ಯಾಕೆಂತ ಹೇಳಿದರೆ ಕ್ಯಾನ್ಸರ್ ಬಂದರೂ ಸಹ
ಅದಕ್ಕೆ ಪರಿಣಾಮಕಾರಿ ಚಿಕಿತ್ಸೆ ಇದೆ, ಯಾವ ರೀತಿ ಇದೆ ಅಂತ ನೋಡಿಕೊಂಡು ವೈದ್ಯರು ನಿಮಗೆ ಚಿಕಿತ್ಸೆಯನ್ನು ಸಲಹೆ ಕೊಡ್ತಾರೆ. 100ರಲ್ಲಿ 1-2 ಟ್ಯೂಮರ್ಗಳು ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತದೆ. ಅದು ನಿಮ್ಮ ವೈದ್ಯರಿಗೆ ಗೊತ್ತಿರ್ತದೆ. ನೀವು ಯಾವುದೇ ರೀತಿಯ ತಪ್ಪು ಕಲ್ಪನೆಗಳನ್ನು, ಅಪನಂಬಿಕೆಗಳಿದ್ದರೆ ಅದನ್ನು ತೊಡೆದು ಹಾಕಿ ವೈದ್ಯರ ಸೂಚನೆಯನ್ನು ನೀವು ಶಿರಸಾವಹಿಸಿ ಪಾಲಿಸಿದರೆ ಖಂಡಿತವಾಗಿ ಸಹ ಪರಿಣಾಮಕಾರಿ ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀವಿ. ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಎಲ್ಲವೂ ನಮ್ಮನ್ನು ಕೊಲ್ತದೆ, ಎಲ್ಲವೂ ಬೇಗ ಹರಡುತ್ತದೆ ಎನ್ನುವಂತಹ ಆ ಗಾಳಿ ಸುದ್ದಿಯ ಮಾತುಗಳು, ಅಂದರೆ ಬೇರೆಯವರು ಹೇಳಿದ ಮಾತುಗಳಿಂದಲೇ ನಮಗೆ ಹೆಚ್ಚು ಪರಿಣಾಮಕಾರಿ ಆಗ್ತದೆ. ನೀವು ವೈದ್ಯರ ಮಾತನ್ನು ನಂಬಬೇಕು. ಈಗ ಏನಾಗ್ತದೆ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಏನಾಗ್ತದೆ ಅಂದರೆ ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಅವರು ಅರ್ಧಕ್ಕರ್ಧ ಜೀವ ಹೋಗಿರ್ತದೆ. ಮತ್ತು ಮನೆಯಲ್ಲಿ, ಪಕ್ಕದ ಮನೆಯಲ್ಲಿ ವಯಸ್ಸಾದವರು, ಹಿಂದಿನ ಮನೆಯವರು, ಅವರೆಲ್ಲ ಏನು ಹೇಳ್ತಾರೆ, ಪಿಸು ಮಾತು, ಗಾಳಿ ಮಾತು, ಲೂಸ್ ಟಾಕ್ ಅಂತ ಹೇಳ್ತೇವೆ. ಆಯಗು ಕ್ಯಾನ್ಸರ್ ಬರ್ತನಿಗೆ ಆಯಪೋಯೆ ಅಂತೇಳಿ ಅವನಿಗೇನೋ ಗೊತ್ತಿರ್ತದೆ, ಅವನಿಗೆ ಆಯಗು ಮೆದುಳು ಕ್ಯಾನ್ಸರ್ ಆತನಿಗೆ ಅಂತ ಹೇಳ್ತಾನೆ. ಅದು ಇನ್ನೊಬ್ಬನಿಗೆ ಹೋಗೋ ಅವನೇನು ಹೇಳ್ತಾನೆ, ಅವನಿಗೆ ಮೆದುಳಲ್ಲಿ ಕ್ಯಾನ್ಸರ್ ಆಗಿದೆ, ಅದು ಹಾರ್ಟಿಗೆ ಸಹ ಲಿವರಿಗೆ ಸ್ಪ್ರೆಡ್ ಆಗಿದೆ ಅಂತ ಅವನೊಂದು ಸೇರಿಸ್ತಾನೆ. ಏನೋ ಹೇಳಬೇಕಲ್ಲ. ಈ ನಮ್ಮ ಮನುಷ್ಯರ ಒಂದು ಮಾತು ಹೇಗೆ ಅಂತ ಹೇಳಿದರೆ, ನಮಗೆ ಇದ್ದದನ್ನು ನಾವು ಇದ್ದಾಗೆ ಹೇಳೋದಿಲ್ಲ, ಅದಕ್ಕೆ ಒಂದೆರಡು ಸೇರಿಸಿ, ಮಸಾಲೆ ಸೇರಿಸಿ ಹೇಳುವಂಥದ್ದು, ಬಣ್ಣ ಕಟ್ಟಿ ಸೇರಿಸಿ ಹೇಳುವುದು. ಇದು ಏನಾಗ್ತದೆ, 3-4 ಜನ ಹತ್ರ ಹೋದಾಗ ಅವನಿನ್ನು 1 ವಾರ ಬದುಕ್ತಾನೆ ಅಷ್ಟೇ ಅಂತೇಳಿ ಅವನನ್ನೇ ಜೀವವನ್ನೇ ಕೊಂದು ಬಿಡ್ತಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಸಿಂಪತಿ ತೋರಿಸುವುದು, ಅಂದರೆ ಕರುಣೆ ತೋರಿಸು. ಇರಗಿ ಪ್ರಯಾಣಿಂಚ ಬಾಯರ ಬಲ್ಲಿತ್ತು ಅಲ್ಲಿ ಯಾವ ಹೋದ ಆ ದಿವಸದವರೆಗೆ ನಾರ್ಮಲ್ ಇರ್ತಾನೆ, ಅವನು ಮರುದಿವಸನೂ ನಾರ್ಮಲ್ ಇರಲಿಕ್ಕೆ ಜನ ಬಿಡುವುದಿಲ್ಲ. ಬಂದು ದಿನ ಒಂದು 10 ಸಲ ಬಂದು ನೋಡೋದು, ಈರೆಗಿನ ಚಾಂಡತ್ತ, ಈರೆ ಎಟ್ಟೆ ಜನ, ನೀವು ಎಷ್ಟು ಒಳ್ಳೆಯವರು, ನಿಮಗೆ ಬರಬಾರ್ದಿತ್ತು ಅಂತೇಳಿ ಅವನನ್ನು ಮನೋಬಲವನ್ನು ಅವನನ್ನು ಹಾಳು ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅದು ಆಗಬಾರ್ದು. ಅಂಥವರಿಗೆ ನಾವು ಆದಷ್ಟು ಮಾನಸಿಕ ಸ್ಥೈರ್ಯವನ್ನು ನೀಡಿ, ಮೋರಲ್ ಸಪೋರ್ಟ್ ನೀಡಿ, ಅವರಿಗೂ ಸಹ ಏನೂ ಆಗಿಲ್ಲ ಅಂತೇಳಿ ನಾರ್ಮಲ್ ಆಗಿದ್ದರೆ ಖಂಡಿತವಾಗಿ ಸಹ ಈ ಕ್ಯಾನ್ಸರನ್ನು ಸಹ ಗೆಲ್ಬೋದು. ನಮ್ಮ ಮಾತುಗಳು ಕೂಡ ಆ ರೋಗಿಯನ್ನು ಪರಿಣಾಮ ಬೀಳ್ತದೆ. ಕೇವಲ ವೈದ್ಯರ ಮಾತುಗಳಲ್ಲ, ಆ ರೋಗಿಯನ್ನು ನೋಡಲಿಕ್ಕೆ ಹೋಗುವವರ ಮಾತುಗಳು ಕೂಡ ಆ ರೋಗಿಯ ಮೇಲೆ ಪರಿಣಾಮ ಬೀಳ್ತದೆ. ಈಗ ಕ್ಯಾನ್ಸರ್ ಅಂತ ಹೇಳುವಾಗ ಇದಕ್ಕೆ ಇಂಗ್ಲೀಷ್ ಮದ್ದಿಗಿಂತಲೂ ಆಯುರ್ವೇದಿಕ್ ಮದ್ದೆ ಸೂಕ್ತ, ಅದುವೇ ಒಳ್ಳೆ ಪರಿಣಾಮಕಾರಿ, ಇಂತಹ ಎಲ್ಲ ನಂಬಿಕೆಗಳಿವೆ. ಇದೆಷ್ಟು ಸತ್ಯ ನೋಡಿ. ಕ್ಯಾನ್ಸರ್ ಅನ್ನೋದು ಇದಕ್ಕೆ ಸೈಂಟಿಫಿಕ್ ಎವಿಡೆನ್ಸೇ ಇದೆ. ಟ್ರೀಟ್ಮೆಂಟ್ ಅಂದರೆ ಕ್ಯಾನ್ಸರಿಗೆ ಸರ್ಜರಿ ಮಾಡಬೇಕು. ಅದು ಅದರ ಸ್ಟೇಜ್ ವಾಯ್ಸ್, ಎಲ್ಲಿಂದ ಹುಟ್ಟಿದೆ, ಹೇಗೆ ಹುಟ್ಟಿದೆ ನೋಡಿಕೊಂಡು ವೈದ್ಯರು ಡಿಸೈಡ್ ಮಾಡ್ತಾರೆ. ಮತ್ತು ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ, ಹೋಮಿಯೋಪತಿನಲ್ಲಿ ಇದೆ, ನ್ಯಾಚುರೋಪತಿನಲ್ಲಿ ಇದೆ ಅಂತ ಹೇಳೋದು, ಅದಕ್ಕೆ ಯಾವುದೇ ವೈಜ್ಞಾನಿಕವಾದ ಪುರಾವೆ ಇಲ್ಲ. ಸೈಂಟಿಫಿಕ್ ಎವಿಡೆನ್ಸ್ ಅಂತ ಹೇಳ್ತೇವೆ. ಒಂದು 100 ಕ್ಯಾನ್ಸರ್ ಪೇಷಂಟ್ಗಳಿಗೆ ಇಂತಹ ಮೆಡಿಸಿನ್ ಕೊಟ್ಟು ಆಯುರ್ವೇದದಲ್ಲಿ ಇಂತಹ ರಿಸಲ್ಟ್ ಬಂದಿದೆ ಅಂತೇಳಿ ಯಾರೂ ಸ್ಟಡಿ ಮಾಡಿಲ್ಲ. ಹಾಗಿರುವಾಗ ನಾವು ಆಯುರ್ವೇದದಿಂದ ಚಿಕಿತ್ಸೆ, ಹಿಂದಿನ ಕಾರ್ಯಕ್ರಮಗಳು ಹೇಳಿದೆ, ಗೋಮೂತ್ರ ಕೊಡೋದು ಅಂತೇಳಿ, ಅಥವಾ ಇನ್ಯಾವುದೇ ಮೆಡಿಸಿನ್ ಕೊಡೋದು, ಅಲ್ಲಿ ಯಾರೋ ಒಬ್ಬ ಹಳ್ಳಿ ವೈದ್ಯ ಇದ್ದಾನೆ, ಯಾವುದೋ ಒಂದು ಮರದ ತೊಗಟೆಯನ್ನು ಕುಡಿಸ್ತಾರೆ, ಇನ್ನೊಂದು ಕೊಡ್ತಾರೆ ಅಂಥೇಳಿ ಜನರ ನಂಬಿಕೆ. ಈ ತಪ್ಪು ಕಲ್ಪನೆಗಳು, ಅಪನಂಬಿಕೆಗಳು, ಇದು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ನಡೀತಾ ಇದೆ. ಆರಂಭಿಕ ಹಂತದಲ್ಲಿ ಕ್ಯಾನ್ಸರ್ ಆಗಿದೆ, ಹೌದು, ಇಲ್ಲ ಅಂತ ಹೇಳಲ್ಲ, ಬಯೋಪ್ಸಿ ಮಾಡಿದ್ದೇವೆ, ನಮಗೆ ಪ್ರೂಫ್ ಇದೆ. ಅಂತಹ ಆರಂಭಿಕ ಹಂತದಲ್ಲಿ ನೀವು ಯಾವುದೇ ಒಂದು ಆಯುರ್ವೇದ, ಯಾವುದೇ ಒಂದು ಪರ್ಟಿಕ್ಯುಲರ್ ಇದರ ಬಗ್ಗೆ ನಾನು ಹೇಳೋದಲ್ಲ, ಒಂದು ಚಿಕಿತ್ಸೆ ಮಾಡಿ. ಈಗ ಮರದ ತೊಗಟೆ ಕುಡಿದ್ರೆ, ಅದರ ಕಷಾಯ ಮಾಡಿ ಕುಡಿದ್ರೆ ಹೋಗ್ತದೆ ಅಂತೇಳಿ ಜನರು ಅವರನ್ನು, ಮನೆಯವರವರ ದಾರಿ ತಪ್ಪಿಸಿದರೆ, ಯಾವುದು ಕ್ಯೂರ್ ಮಾಡುವಂತಹ ಸ್ಟೇಜ್ 1 ಕ್ಯಾನ್ಸರ್ ಇವರು 6 ತಿಂಗಳು ಈ ಕಷಾಯ ಕುಡಿದಾಗ ಅದು ಜಾಸ್ತಿ ಆಗಿರ್ತದೆ. ಆವಾಗ ನಮ್ಮ ಇಂಗ್ಲೀಷ್ ಮದ್ದು, ಅಲೋಪತಿಕ್ ಔಷಧಿ ಸಹ ಆ್ಯಕ್ಟ್ ಆಗೋ ಸಾಧ್ಯತೆ ಇಲ್ಲ, ಅದು ಬೇರೆ ಕಡೆ ಸ್ಪ್ರೆಡ್ ಆಗಿರ್ತದೆ. ಯಾವಾಗ ಕ್ಯೂರಬಲ್ ಡಿಸೀಸ್ ಈ ರೀತಿ ತಪ್ಪು ಕಲ್ಪನೆಯಿಂದಾಗಿ ಅನ್ಕಂಟ್ರೋಲ್ಡ್ ಡಿಸೀಸ್ ಆದಾಗ ನಾವು ಸಹ ಕೈ ಚೆಲ್ಲಬೇಕಾದಂಥ ಅನಿವಾರ್ಯತೆ ಬರ್ತದೆ. ನಾನು ಹೇಳೋದಿಷ್ಟೇ, ಕ್ಯಾನ್ಸರಿಗೆ ಈಗಿನ ಪ್ರಕಾರ ಸರ್ಜರಿ, ರೇಡಿಯೋಥೆರಪಿ ಮತ್ತು ಕೀಮೋಥೆರಪಿ, ಅದು ಯಾವ ರೀತಿ ಚಿಕಿತ್ಸೆ ಕೊಡಬೇಕು ನಿಮ್ಮ ವೈದ್ಯರು ಡಿಸೈಡ್ ಮಾಡ್ತಾರೆ. ಬೇರೆ ಯಾವುದೇ ಸಿಸ್ಟಮ್ನಲ್ಲಿ ಇಫೆಕ್ಟಿವ್ ಟ್ರೀಟ್ಮೆಂಟ್ ಖಂಡಿತವಾಗಿ ಸಹ ಇಲ್ಲ. ಅದನ್ನು ನೀವು ಜನರು ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ನಿಮಗೆ ಇಂತಹ ಚಿಕಿತ್ಸೆಯಿಂದ ಆಗಿದೆ ಅಂತೇಳಿ, ಎವಿಡೆನ್ಸ್ ಇದೆ ಅಂತೇಳಿ ನಿಮ್ಮ ವೈದ್ಯರು ಹೇಳ್ತಾರೆ, ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡಿಸ್ಕೊಳ್ಳಿ ಅಂತೇಳಿ. ಹಾಗಿರುವಾಗ ಸರ್ಜರಿ ಈಸ್ ದ ಟ್ರೀಟ್ಮೆಂಟ್ ಆಫ್ ಚಾಯ್ಸ್ ಫಾರ್ ಆಲ್ ಅರ್ಲಿ ಕ್ಯಾನ್ಸರ್ಸ್. ಕೆಲವೊಂದು ಕ್ಯಾನ್ಸರ್ಗಳಿಗೆ ಎಕ್ಸೆಪ್ಷನ್ ಇರ್ಬೋದು, ಲಿಂಫೋಮಾ ಅಂತ ಕ್ಯಾನ್ಸರ್ಗಳಿಗೆ ಕೀಮೋಥೆರಪಿ ಕೊಡಬೇಕಾದ ಅವಶ್ಯಕತೆ ಇರ್ತದೆ. ಸೊ ಟೈಮ್ ಟೆಸ್ಟೆಡ್, ಸೈಂಟಿಫಿಕಲಿ ಪ್ರೂವ್ ಆದಂಥ, ವೈಜ್ಞಾನಿಕವಾಗಿ ಎವಿಡೆನ್ಸ್ಡ್ ಬೇಸ್ಡ್ ಪ್ರಾಕ್ಟೀಸ್ ಮಾಡುವ ನಾವು ಹೇಳ್ತಾ ಇದ್ದೇವೆ. ಕ್ಯಾನ್ಸರ್ ಬಂದರೆ ಆರಂಭಿಕ ಹಂತದಲ್ಲಿ ಕ್ಯೂರ್ ಮಾಡಬಹುದು. ಇಂಗ್ಲೀಷ್ ಮೆಡಿಸಿನ್ಗೆ
ಈ ಸರ್ಜರಿ ಮಾಡೋದರ ಮುಖಾಂತರ ಕ್ಯಾನ್ಸರನ್ನು ಕ್ಯೂರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆರಂಭಿಕ ಹಂತದಲ್ಲಿ ತೋರಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಚ್ಛೆಕೊಡ್ತೇನೆ. ಬೇರೆ ಯಾವುದೇ ಚಿಕಿತ್ಸೆ ನೀವು ಮಾಡಿಸುವುದಿದ್ದರೆ ಅದು ನೀವು ನಿಮ್ಮ ವೈದ್ಯರು ಹೇಳಿದರೆ ಮಾತ್ರ ಮಾಡಿಸ್ಕೊಳ್ಳಿ. ನಿಮ್ಮ ಯಾರು ನಿಮಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದವರು ಅವರು ಹೇಳಿದರೆ ಮಾತ್ರ ಮಾಡಿಸ್ಕೊಳ್ಳಿ. ಬೇರೆಯವರ ಸಲಹೆ, ಪಕ್ಕದ ಮನೆಯವರ ಸಲಹೆ, ಯಾರೋ ಅಜ್ಜಂದರು ಹೇಳಿದರು ಅದು ಮಾಡಿ ಇದು ಮಾಡಿ ಅಂತ ಹೇಳಿ ನೀವು ಹಲವು ಚಿಕಿತ್ಸೆಗಳನ್ನು ಮಾಡಿಸಿದರೆ, ಇಂಗ್ಲೀಷ್ ಮದ್ದಲೇ ಇಪ್ಪಾಡು, ಆಯುರ್ವೇದಲೇ ಇಪ್ಪಾಡು ಅಂತ ಹೇಳಿ ನೀವು ಮಾಡಿದರೆ ಬಹುಶಃ ನೀವು ತೊಂದರೆಗೆ ಒಳಗಾಗಲಿಕ್ಕೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸೈಂಟಿಫಿಕ್ ಎವಿಡೆನ್ಸ್ ಈಗಿನ ಪ್ರಕಾರ ನಿಮಗೆ ಇಂಗ್ಲೀಷ್ ಮೆಡಿಸಿನ್ನ ಪ್ರಕಾರ ನಿಮಗೆ ಆಲೋಪತಿ ಪ್ರಕಾರ ಸರ್ಜರಿ ಮಾಡಿಸಿದರೆ ಖಂಡಿತವಾಗಿ ಸಹ ಕ್ಯೂರ್ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಕ್ಯಾನ್ಸರ್ ಮತ್ತು ಇದರ ಬಗ್ಗೆ ಇರುವಂತಹ ನಂಬಿಕೆಗಳು, ತಪ್ಪು ನಂಬಿಕೆಗಳು, ಈ ನಂಬಿಕೆಗಳಿಂದಲೇ ಕೆಲವೊಮ್ಮೆ ನಮ್ಮ ಬದುಕು ನಾಶವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಯಾವುದು ಪರಿಣಾಮಕಾರಿಯಾಗಿ ನಮಗೆ ಚಿಕಿತ್ಸೆ ನೀಡಬಲ್ಲದೋ ಅದನ್ನು ನಿರ್ಧರಿಸುವವರು ವೈದ್ಯರು. ಆ ವೈದ್ಯರ ನಿರ್ಧಾರಕ್ಕೆ ನಾವು ಒಳಪಟ್ಟು ಸರಿಯಾದಂತಹ ಕಾಲಕಾಲಕ್ಕೆ ಪರೀಕ್ಷಿಸಲ್ಪಟ್ಟಂತಹ ವೈಜ್ಞಾನಿಕವಾಗಿ ಸತ್ಯ ಎಂದು ತಿಳಿದು ಬಂದಂತಹ ಆ ಒಂದು ಚಿಕಿತ್ಸೆಯ ಪರಿಣಾಮಕಾರಿ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಈ ಮಾತುಕತೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈ ಒಂದು ಸುರಕ್ಷಾ ಸಂಜೀವಿನಿ ಮಾತುಕತೆಯಲ್ಲಿ ಇಷ್ಟು ಒಳ್ಳೆಯ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ.